ನಮಸ್ಕಾರ. ಯಕ್ಷಗಾನ ರಂಗಭೂಮಿ ಬಗ್ಗೆ ನಾವು ಮಾತಾಡುವಾಗ ಒಂದು ಅಂಶವನ್ನು ಮುಖ್ಯವಾಗಿ ಗಮನದಲ್ಲಿ ಏನಿಡಬೇಕಂತ ಹೇಳಿದ್ರೆ, ಇದು ಇತರ ನಾಟಕಗಳ ಹಾಗೆ ನಾವು ಬೇಕಾದ ಹಾಗೆ ಉಪಯೋಗಿಸಬಹುದಾದಂತಹ ರಂಗಭೂಮಿ ಅಂತ ನಾವು ತಿಳಿಬಾರದು. ಇದು ಕನ್ನಡದ ಜನಾಂಗಕ್ಕೆ, ಕರ್ನಾಟಕಕ್ಕೆ ಬಹಳ ಒಂದು ಹೆಮ್ಮೆಯ ಒಂದು ಉಪಲಬ್ಧಿ. ಯಕ್ಷಗಾನವನ್ನು ಈಗ ನಾವು ನೋಡುತ್ತಿರುವ ಈ ರೀತಿಯಲ್ಲಾದರೂ ಉಳಿಸಿಕೊಂಡದುಂಟಲ್ಲ, ಇದು ನಮ್ಮ ಭಾಗ್ಯ ಅಥವಾ ನಮ್ಮ ಮುಂದಿನ ಪೀಳಿಗೆಯ ಭಾಗ್ಯ ಅಂತ ಭಾವಿಸ್ತೇನೆ. ಯಾಕೆಂದರೆ ಇದೇ ರೀತಿಯಲ್ಲಿದ್ದಂಥ ಗೋವೆಯ ದಶಾವತಾರಿ ಅದು ಇವತ್ತಿನ ಸ್ಥಿತಿಯಲ್ಲಿ ಹೇಗಿದೆ ಅಂತ ನೋಡಿದರೆ ಸಂಪೂರ್ಣವಾಗಿ ಯಕ್ಷಗಾನವನ್ನು ಯಾವ ಕುರುಹೂ ಇಲ್ಲದ ರೀತಿಯಲ್ಲಿ ಒಂದು ರಂಗಭೂಮಿಯಾಗಿ ಉಂಟು. ಇದೇ ರೀತಿಯಲ್ಲಿ ಒರಿಸ್ಸಾದ ಜಾತ್ರಾ ಕೂಡ ನಾಶ ಆಗ್ತಾ ಬಂತು ಅಂತ ಕೇಳಿದೆ ನಾನು. ಅದಕ್ಕೆ ಹೋಲಿಸಿದಾಗ ನಮ್ಮ ಯಕ್ಷಗಾನ ಹೆಚ್ಚು ಕಡಿಮೆ ಮೂಲ ಚೌಕಟ್ಟಿನ ಒಳಗೆ ಇದೆ. ಆದರೆ ಅದನ್ನು ಈ ಕಳೆದ ಸುಮಾರು 5 ದಶಕಗಳ ಕಾಲಾವಧಿಯಲ್ಲಿ ಬಹಳ ವೇಗದಲ್ಲಿ ಅದನ್ನು ಒಂದೊಂದೇ ಅಂಗಗಳನ್ನು ವ್ಯತ್ಯಾಸ ಮಾಡ್ತಾ, ಒಂದು ಅದನ್ನು ಉದ್ದ ಮಾಡೋದು, ಇಲ್ಲ ಅದನ್ನು ಗಿಡ್ಡ ಮಾಡೋದು, ಹೀಗೆ ಕೊಯ್ಯೋದು ಮತ್ತು ಉದ್ದ ಮಾಡುವಂಥ ಈ ಪ್ರಕ್ರಿಯೆಯಲ್ಲಿ ಅನಭ್ಯಸ್ತರು ಹೆಚ್ಚು ಕ್ರಿಯಾಶೀಲರಾಗಿ ತೊಡಗ್ತಾ ಇದ್ದಾರೆ ಅನ್ನೋದು ನಮ್ಮ ಆತಂಕದ ವಿಷಯ. ಯಾಕೆಂದರೆ ಇವತ್ತು ನನಗೆ ಒಬ್ಬರು ಹೇಳಿದ್ರು, ನೀವು ಸಂಗೀತದಲ್ಲಿ ಮಾರ್ಗ ಸಂಗೀತ ಅಂದರೆ ಏನು ಅಂತ ಸ್ವಲ್ಪ ಹೇಳಬೇಕು ಅಂತ. ನನಗೆ ಮಾರ್ಗ ಸಂಗೀತ ನಾವು ಕೇಳಿದ್ದಿಲ್ಲ, ನಾನು ಅಂಥ ದೊಡ್ಡ ವಿದ್ವಾಂಸ ಏನಲ್ಲ ಸಂಗೀತದಲ್ಲಿ. ಆದರೆ ನಾನೇನು ಮಾಡಿದೆ, ಡಾಕ್ಟರ್ ರಾ ಸತ್ಯನಾರಾಯಣ ಅವರಲ್ಲಿ ಕೇಳಿದೆ, ಒಂದು ಮಾಡೆಲನ್ನು ನಮಗೆ ಹೇಳಿ ತೋರಿಸ್ಬೋದು ಹೇಗೆ ಅಂತ. ಅಯ್ಯೋ, ಅದು ನಾಶವಾಗಿ 2000 ವರ್ಷ ಆಯ್ತಲ್ಲಪ್ಪ, ಕಳೆದು ಹೋಗಿ ಅಂತ ಹೇಳಿದ್ರು. ನೋಡಿ, ಇದು ಈ ಸ್ಥಿತಿ ಯಾವ ಅಭಿಜಾತ ಕಲೆಗೂ ಬರಬಾರದು. ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ನಮ್ಮ ಅನಾಸೆ, ಅದರ ಬಗ್ಗೆ ಕೀಳರಿಮೆ, ಅಥವಾ ಹೋದರೆ ಹೋಗಲಿ ಏನು ತೊಂದರೆ ಅನ್ನುವಂತಹ ಒಂದು ಉದಾಸೀನ ಭಾವ. ಇದರಿಂದಾಗಿ ಇಂಥ ಒಂದೊಂದೇ ಕಲೆಗಳು ಹೊರಟು ಹೋದರೆ ಬರೀ ನಾವು ಭಾರತೀಯ ಸಂಸ್ಕೃತಿ ಅಂತೇಳಿ ಹೇಳೋದು ಬರೀ ಬೊಂಬಡಿ ಹೊಡೆಯೋದು ಆಗ್ತದೆ ಹೊರತು ಸರಿಯಾದ ನ್ಯಾಯವಾದ ಒಂದು ಉತ್ತರಾಧಿಕಾರಿಗಳು ಆಗಿ ನಾವು ಉಳಿಯುವುದಿಲ್ಲ ಅನ್ನೋದು ನಾವು ಗಮನಿಸಬೇಕಾದ್ದು. ನಮಗೆ ಉಪಲಬ್ಧವಾಗಿರುವಂಥ ರಂಗಭೂಮಿಗೆ ಸಂಬಂಧಪಟ್ಟ ಶಾಸ್ತ್ರ ಗ್ರಂಥಗಳಲ್ಲಿ ಮುಖ್ಯವಾಗಿ ನಾಟ್ಯಶಾಸ್ತ್ರ, ಭರತ ಮುನಿಯದ್ದು ನಾಟ್ಯಶಾಸ್ತ್ರ, ಸಂಗೀತ ರತ್ನಾಕರ, ಆಮೇಲೆ ಪುಂಡರೀಕ ಮಾಲ ಅಂದರೆ ಪಂಡರೀಕ ವಿಠಲನ ನರ್ತನ ನಿರ್ಣಯ, ಆಮೇಲೆ ಸಂಗೀತಕ್ಕೆ ಸಂಬಂಧಪಟ್ಟಂಥ ಶಾಸ್ತ್ರ ವಿಚಾರಗಳನ್ನು ಹೇಳಿರುವಂಥ ಗ್ರಂಥ. ಇವುಗಳನ್ನು ನೋಡಿದರೆ ಅದಕ್ಕೆ ಲಕ್ಷ್ಯವನ್ನು ಕೊಡಬೇಕಾದಂಥ ಒಂದು ಯೋಗ್ಯತೆ ಇರುವುದಿದ್ರೆ ಇವತ್ತು ಭಾರತದಲ್ಲಿ ಯಕ್ಷಗಾನಕ್ಕೆ ಇನ್ನೊಂದು ಇಲ್ಲ ಮಿಕ್ಕಿದ್ದು. ಯಾಕೆಂದರೆ ಕಥಗಳಿಯನ್ನು ಕೂಡ ಇದೇ ಶಾಸ್ತ್ರೀಯ ರಂಗಭೂಮಿ ಅಂತ ಹೇಳ್ತಾರೆ, ಅದರಲ್ಲಿ ಮಾತಿಲ್ಲ, ಮಾತಿನ ಅಂಶವನ್ನು ಕಳೆದು ಬಿಟ್ಟಿದ್ದಾರೆ. ಯಾಕೆಂದರೆ ಮಾತು ಬಹಳ ಮುಖ್ಯವಾದ ಅಂಗ. ಅಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ಕಾಳಿದಾಸನ ನಾಟಕ ನೀವು ನೋಡಿರಿ ಅಂತ ಹೇಳೋದಿಲ್ಲ ಸೂತ್ರಧಾರ, ಕೇಳಿರಿ ಶೃಣುತ ಅಂತ ಹೇಳ್ತಾನೆ. ಅಂದರೆ ಅಲ್ಲಿ ಬರುವಂತಹ ಕವಿಯ ಮಾತಿನ ಸಂದೇಶ ಉಂಟಲ್ಲ, ಅದು ಸರ್ವಾಧಿಕವಾಗಿ ಉಪರಿಯಾಗಿರುವಂಥದ್ದು, ಅದರ ಮೇಲೆ ಇನ್ನೊಂದಿಲ್ಲ. ಅದನ್ನು ಆ ಮಾತುಗಳನ್ನು ಮನದಟ್ಟು ಮಾಡುವುದಕ್ಕಾಗಿಯೇ ವೇಷಗಳು, ಕುಣಿತ, ಹಾಡುಗಾರಿಕೆ ಇತ್ಯಾದಿಗಳಿರುವುದು, ಅದೆಲ್ಲ ಪೋಷಕವಾಗಿ ಬರ್ತವೆ. ಆದ್ದರಿಂದ ಯಕ್ಷಗಾನದಲ್ಲಿ ಆಶು ಸಂಭಾಷಣೆ ಅದು ಬಹಳ ಅಪೂರ್ವವಾದ್ದು, ವಿಶ್ವದ ಎಲ್ಲೂ ನಮಗೆ ಕಾಣಸಿಕ್ಕುವುದಿಲ್ಲ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಆಹಾರದ ವಿಚಾರಗಳು, ಆ ಆಹಾರ ಧಾರಣೆ ಮಾಡಿದ ಕೂಡಲೇ ತನ್ನಷ್ಟಕ್ಕೆ ಅವರು ನಮ್ಮ ಬೀದಿಯ, ನಮ್ಮ ಮನೆಯ ವಾತಾವರಣವನ್ನು ಬಿಟ್ಟು ಯಾವುದೋ ಹಿಂದಿನ ಕಾಲಕ್ಕೆ, ಯಾವುದೋ ಒಂದು ಯುಗಕ್ಕೆ, ಹಳೆಯ ಕಾಲದ ಯುಗಕ್ಕೆ
ಹೋದ ಹಾಗೆ ಕಾಣ್ತದೆ. ಅಂದರೆ ಅದನ್ನು ಮಾಡಿಕೊಳ್ಳುವಂಥ ಶಕ್ತಿ ಇದೆ. ಇನ್ನೊಂದು, ನಾಟ್ಯಶಾಸ್ತ್ರದಲ್ಲಿ ನಾವು ಏನು ಅಭಿನಯ ಮಾಡಿದರೂ ರಸ ಮುಖ್ಯ ಅಂತ ಹೇಳ್ತಾರೆ. ರಸವೇ ಮುಖ್ಯ. ಆ ರಸವನ್ನು ಪ್ರತಿಪಾದನೆ ಮಾಡೋದಕ್ಕೆ ರೇಖೆ, ಕುಣಿತ, ಚಲನೆ, ಆಮೇಲೆ ಮಾತು, ಆಮೇಲೆ ಬಣ್ಣ. ಬಣ್ಣ ಬಹಳ ಮುಖ್ಯ. ರಂಗ ಅಲ್ವಾ, ರಂಗ ಅಂದರೆ ಬಣ್ಣವೇ ಅದು, ಬಣ್ಣಕ್ಕೆ ಸಂಬಂಧಪಟ್ಟದ್ದು. ಈ ರಸಗಳನ್ನು ಬಣ್ಣದ ಮೂಲಕ ಪ್ರತಿಪಾದನೆ ಮಾಡುವಂಥದ್ದು ಯಕ್ಷಗಾನದ ವಿಶೇಷತೆ. ಇಲ್ಲಿ ಬರುವಂತಹ ಬಣ್ಣಗಳು ನಾಟ್ಯಶಾಸ್ತ್ರದಲ್ಲಿ ಹೇಳಿ ಯಾವ ರಸಕ್ಕೆ ಯಾವ ಬಣ್ಣ ಅಂತ ಹೇಳಿದಾರೋ ಅದೇ ಇಲ್ಲಿ ಪುನರಾವರ್ತನೆ ನಾವು ಕಾಣ್ಬೋದು. ಆ ದೃಷ್ಟಿಯಲ್ಲಿ ನಮ್ಮ ಕಳೆದ 2 ತಲೆಮಾರಿನವರು ಇದನ್ನು ಉಳಿಸಿಕೊಂಡ ರೀತಿ ಉಂಟಲ್ಲ, ಇದು ನಿಜವಾಗಿ ಶ್ಲಾಘನೀಯವಾಗಿರುವಂಥದ್ದು. ಈ ಕನಿಷ್ಠ ಪಕ್ಷ ಡಾಕ್ಟರ್ ಶಿವರಾಮ್ ಕಾರಂತರು ಬಂದರು, ಒಂದು ಹಂತದವರೆಗಿನ ಕಲಾದೃಷ್ಟಿಯನ್ನು ಕೊಟ್ಟರು. ಆಮೇಲೆ ಅನೇಕರು ಅವರ ದಾರಿಯಲ್ಲಿ ಸಾಹಿತ್ಯವನ್ನು ಬೆಳೆಸಿದ್ದಾರೆ ಹೊರತು ಅದರ ಸಮಗ್ರತೆಯಲ್ಲಿ ಯಕ್ಷಗಾನ ಉಳಿಸಬೇಕು ಅನ್ನೋಂಥ ಪ್ರಯತ್ನ ಇನ್ನೂ ಮಾಡಲಿಲ್ಲ. ಆದರೆ ಈ ಕಲಾವಿದರು ಅವರ ವೈಯಕ್ತಿಕ ನೆಲೆಯಲ್ಲಿ ಆದಷ್ಟು ಸಂಪನ್ಮೂಲತೆಯನ್ನು ಅವರು ಬೆಳೆಸ್ಕೊಂಡಿದ್ದಾರೆ. ಅದನ್ನು ಈ ಹುಡುಗರಿಗೆ ಕೊಡ್ತಾ ಇದ್ದಾರೆ. ಆದರೆ ಏನು ಇಲ್ಲಿ ಸಂಬಂಧಪಟ್ಟ ಅಂದರೆ, ನಮಗೆ ಸ್ವಾತಂತ್ರ್ಯ ಬಂದಿಲ್ಲ, ನಮಗೆ ಎಲ್ಲದಕ್ಕೂ ಸ್ವಾತಂತ್ರ್ಯ ಇದೆ, ನಾವು ಸರ್ವತಂತ್ರ ಸ್ವತಂತ್ರರು ಅನ್ನುವಂಥ ಒಂದು ತಪ್ಪಾದ ಭಾವನೆ ನಮ್ಮ ಕಲಾಕ್ಷೇತ್ರದಲ್ಲಿ, ಕಲಾರಂಗದಲ್ಲಿ ಬಂದಿದೆ. ಕಲೆ ಅದು ತಪಸ್ಸಿನ ರಂಗ. ಅದು ನೀವು ಎಷ್ಟೆಷ್ಟು ಯಾವ್ಯಾವ ವಿಷಯದಲ್ಲಿ ತಪಸ್ಸು ಮಾಡ್ತೀರಿ. ತಪಸ್ಸು ಅಂದರೆ ಅದ್ರ ಬಗ್ಗೆ ಧ್ಯಾನ. ಅದನ್ನು ಇನ್ನಷ್ಟು ಚೆನ್ನಾಗಿ ಹೇಗೆ ಮಾಡ್ಬೋದು, ನಾವು ಏನು ಮಾಡ್ತಾ ಇದ್ದೇವೆ ಇದನ್ನು ಮೊದಲು ಆಲೋಚನೆ ಮಾಡಬೇಕು. ಆಮೇಲೆ ಅದು ಸಮರ್ಪಕವಾಗಿ ನಡೀತಾ ಇದೆಯೋ ಇಲ್ವೋ ಅನ್ನೋದನ್ನು ವಿಮರ್ಶೆ ಮಾಡಬೇಕು, ವಿಮರ್ಶಕರಿಗೆ ಒಡ್ಡಿಕೊಳ್ಳಬೇಕು. ಹಿಂದಿನ ದೊಡ್ಡ ದೊಡ್ಡ ಕಲಾವಿದರು ನನ್ನಲ್ಲೇ ಬಂದು ಸರಿಯಾಗಿದ್ದಾವೆ ಅಂತ ಕೇಳಿದ ಮಹಾನ್ ಕಲಾವಿದರ ಹೆಸರು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅಂದರೆ ಆ ರೀತಿಯಲ್ಲಿ ಇದನ್ನು ತಿದ್ದುವುದಕ್ಕೋಸ್ಕರ, ಇದನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಅವರ ಆ ಕಲಾವಿದರ ಮನಸ್ಸಿನಲ್ಲಿ ತುಡಿತ ಇತ್ತು ಅನ್ನೋದು ಗೊತ್ತಾಗ್ತದೆ. ಈ ದೃಷ್ಟಿಯಿಂದ ನಾವು ಸ್ಟಾರ್ಟಿಂಗ್ ಫ್ರಮ್ ದಿ ಸ್ಕ್ರ್ಯಾಚ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಇದನ್ನು ಕಟ್ಟಣಿಗೆಯಲ್ಲಿ ತರಬೇಕಾಗಿದೆ. ಇದಕ್ಕೆ ಇರುವ ದಾರಿ ಏನು ಅಂತ ಹೇಳಿದ್ರೆ, ನಾವು ಮುಕ್ತ ಮನಸ್ಸಿನಿಂದ ಪ್ರತಿಯೊಂದು ಅಂಶವನ್ನು ಬಿಡಿಸಿ ನೋಡುವಂಥದ್ದು, ನೋಡಿ ಇದು ಏನು ಅಂತ ಅರ್ಥ ಮಾಡಿಕೊಳ್ಳೋದು. ಆ ಅರ್ಥ ಮಾಡಿಕೊಂಡಾಗಲೇ ನಿಮಗೆ ಗೊತ್ತಾಗೋದು ಇದು ಎಷ್ಟು ದೊಡ್ಡ ಒಂದು ಮಹಾವಿದ್ಯಮಾನ, ಇದು ಎಷ್ಟೆಲ್ಲ ಜ್ಞಾನ ಶಾಖೆಗಳು ಇಲ್ಲಿ ಕೆಲಸ ಮಾಡಿದ್ದಾವೆ ಅನ್ನೋದು ನಮಗೆ ಅರ್ಥ ಆಗೋದು, ನಮಗೆ ಅದರ ಮೇಲೆ ಅಭಿಮಾನ ಬರುವಂಥದ್ದು. ಈ ರಂಗಭೂಮಿಯಲ್ಲಿ ಕೆಲಸ ಮಾಡುವುದಂದರೆ ಅಷ್ಟು ಸುಲಭದ ವಿಷಯ ಅಲ್ಲ. ಒಳ್ಳೆ ಆರೋಗ್ಯ ಬೇಕು, ಒಳ್ಳೆ ಬುದ್ಧಿಶಕ್ತಿ ಬೇಕು, ಆಮೇಲೆ ಒಂದು ರೀತಿಯಲ್ಲಿ ಅವಧೂತತನ ಇದಕ್ಕೆ ಬೇಕು. ಇದು ಇದ್ದದ್ದು ಹೇಗೆ, ಇಡೀ ರಾತ್ರಿ ರಂಗ ಪ್ರದರ್ಶನ ಕೊಡೋದು, ಮರು ದಿವಸ ಹಗಲು ಎದ್ದು ಹೋಗಿ ಅವರು ಇನ್ನೊಂದು ಸ್ಥಳಕ್ಕೆ ಹೋಗಿ ನಡ್ಕೊಂಡು ಕಾಲ್ನಡಿಗೆಯಲ್ಲಿ ಹೋಗೋದು, ಅಲ್ಲಿ ಅಡಿಗೆ ಇದು ಯಾವುದು ಹೇಳಿ ಒಲೆಯನ್ನೆಲ್ಲ ಹೂಡಿ ಅಡುಗೆ ಮಾಡುವಾಗ 12 ಗಂಟೆಗೆ ದಾಟ್ತದೆ ಮಧ್ಯಾಹ್ನ. ಅಲ್ಲಿ ಅಷ್ಟೊತ್ತಿಗೆ ಅಲ್ಲಿ ಹೋಗಿ ಸ್ನಾನ ಮಾಡಿ ಮಲ್ಕೊಂಡು ಎದ್ದು ಊಟ ಮಾಡಿಕೊಂಡು ಪುನಃ ಒಂದು ಸಣ್ಣ ನಿದ್ರೆ. ಹೀಗಾಗಿ 5 ಗಂಟೆ ಆಗಬೇಕಾ, 5-6 ಗಂಟೆ ಆಗಬೇಕಾದ್ರೆ ಹೋಗಿ ಕೇಳಿ ಬಡಿಬೇಕು, ಇಲ್ಲಿ ಆಟ ಉಂಟು ಅಂತ. ಇದು ಪದ್ಧತಿ. ಆ ಕೇಳಿ ಬಾರಿಸುವಾಗ ಇವರೆಲ್ಲ ಹೇಳ್ತಾರೆ, ಎದ್ದು ಅವರವರ ಯಾವುದು ಆರ್ಡರ್ ಯಾವುದಿದೆಯೋ ಆ ಆರ್ಡರಲ್ಲಿ ವೇಷ ಕೂತ್ಕೊಳ್ತಾರೆ. ಆಮೇಲೆ ಇಡೀ ರಾತ್ರಿ ಅವರ ಎಷ್ಟು ಹೇಳದ ಪ್ರಸಂಗ ಮಾಡ್ತಾರೆ, ಹೇಳದ ವೇಷ ಮಾಡ್ತಾರೆ. ಇಂಥದ್ದೆಲ್ಲ ಮಾಡಬೇಕಾಗಿದ್ರೆ ಅವರು ಎಷ್ಟು ತಯಾರಿ ಮಾಡಿರಬೇಕು ಅಂತ ಆಲೋಚನೆ ಮಾಡಿ. ಒಂದನೇದು ದೈಹಿಕವಾಗಿ ಅವರು ಶಕ್ತರಾಗಬೇಕು, ಎರಡನೇದು ಮಾನಸಿಕವಾಗಿ ಎಲರ್ಟ್ ಆಗಿರಬೇಕು. ಆಮೇಲೆ ಅದರಲ್ಲಿ ವಿಶೇಷವಾದ ಕವಿತತ್ವ ಕೆಲಸ ಮಾಡ್ತದೆ. ಅದು ನಿಮ್ಗೆ ನೋಡ್ಬೇಕಾದ್ರೆ ಅವ್ರು ಸಂಭಾಷಣೆ ಮಾಡುವಾಗ ಬರುವಂಥ ಒಂದು ಅದ್ಭುತವಾದ ಆಶ್ಚರ್ಯಕರವಾದಂಥ ಸಾಹಿತ್ಯ ಅಂಶ ಉಂಟಲ್ಲ, ಅದು ಬಹಳ ಮುಖ್ಯವಾದ. ಹೀಗೆ
ದೈಹಿಕವಾಗಿ, ಬೌದ್ಧಿಕವಾಗಿ, ಆಮೇಲೆ ಒಂದು ವಿಷನ್ ಬೇಕು, ವಿಷನರಿ. ಸುಮ್ಮನೆ ಒಂದು ರಂಗಭೂಮಿಯಲ್ಲಿ ಕಲಾವಿದನಾಗಿ ಕಾಣಿಸಲು ಸಾಧ್ಯ ಇಲ್ಲ. ಏನಂತ ಹೇಳಿದ್ರೆ ಅವನ ಆ ಪ್ರದರ್ಶನದಿಂದ 4 ಮಂದಿಗೆ ಉಪಕಾರ ಆಗಬೇಕು, ಉಪಯೋಗ ಆಗಬೇಕು ಅನ್ನುವಂಥ ವಿಶಾಲವಾದ ಮನಸ್ಕತೆ ಕಲಾವಿದನಿಗೆ ಇರಬೇಕು. ಅದು ಇತ್ತು ಅನ್ನೋದಕ್ಕೆ ಸುಸ್ಪಷ್ಟವಾದ ದಾಖಲೆ ನಾವೇ ಪ್ರತ್ಯಕ್ಷ ಸಾಕ್ಷಿ ಅದಕ್ಕೆ. ಹೀಗೆ ಇದರಲ್ಲಿ ಯಕ್ಷಗಾನಕ್ಕೆ ಯಾವುದು ಉಪಯೋಗ ಆಯ್ತಂದ್ರೆ ಇದೆಲ್ಲವೂ ಒಳಗೊಂಡಿರುವಂತಹ ಕೃಷಿ ಬದುಕು ಉಂಟಲ್ಲ, ಅದು ಸಹಾಯಕ ಬಂತು. ಇದರಲ್ಲಿ ಎಲ್ಲ ಜಾತಿಯವರು ಕೃಷಿಕರಿದ್ದಾರೆ. ಬ್ರಾಹ್ಮಣರು ತೋಟ ಇಟ್ಕೊಂಡು ಅವರು ಕೃಷಿ ಮಾಡ್ತಾರೆ. ಆಮೇಲೆ ಬಾಕಿ ಉಳಿದವರು ಗದ್ದೆ ಬೇಸಾಯ ಮಾಡ್ತಾರೆ. ಆಮೇಲೆ 1 ಬೆಳೆಯ ಬೇಸಾಯ, 2 ಬೆಳೆ ಬೇಸಾಯ, 3 ಬೆಳೆ ಬೇಸಾಯರು ಇದ್ದಾರೆ. 3 ಬೆಳೆಯವರು ಯಕ್ಷಗಾನಕ್ಕೆ ಬರುವುದಿಲ್ಲ. 1 ಮತ್ತು 2 ಬೆಳೆಗಳ ಕೂಲಿಕಾರರು ಮತ್ತು ಭೂಮಾಲಕರು ಇವರು ಯಕ್ಷಗಾನ ಕಲಾವಿದರಾಗಿ ಬಂದಿದ್ದಾರೆ. ಆದ್ದರಿಂದ ಅವ್ರಿಗೆ ಏನಂದರೆ, ಅವರು ಕೂಡ ಈಗ ಪುರೋಹಿತರು 4 ಗಂಟೆಗೆ ಹೇಳ್ತಾರೆ ಅಂತ ಒಂದು ಮಾತಿದೆ. ಕೃಷಿಕರು 4 ಗಂಟೆಗೆ ಹೇಳ್ಬೇಕು, ಇಲ್ಲದ್ರೆ ಅವನ ಕೃಷಿ ಕೆಲಸ ನಡೆಯುವುದಿಲ್ಲ. ಹೋಗಿ ನೀರು ಕಟ್ಟದಿದ್ರೆ ಹಗಲಿಗೆ ಬಾಡಿ ಹೋಗ್ತದೆ ಆ ಎಲ್ಲ ನಟ್ಟದ್ದು. ಹಾಗಾಗಿ ಅವನು ಬೇಗ ಹೇಳ್ತಾನೆ. ಆಮೇಲೆ ಅವನ ಆ ಇಡೀ ಜೀವನ ಚಕ್ರ 4 ಗಂಟೆಗೆ ಮುಂದುವರಿತದೆ. ಆಮೇಲೆ ಅವರಿಗೆ ಬಿಡುವು. ಈಗ 1 ಬೆಳೆ ಗದ್ದೆ ಬೇಸಾಯದವರಾದರೆ ಸುಮಾರು ನವೆಂಬರ್, ಅದೇ ಅವರಿಗೆ ಹೇಳಿ ಮಾಡಿಸಿದಾಗಿ ಉಂಟು ನಮ್ಮ ಯಕ್ಷಗಾನ ತಿರುಗಾಟ. ಒಂದು ನವೆಂಬರ್ ತಿಂಗಳಿಗೆ ಶುರು ಆದರೆ ಈ ಮೊದಲನೇದು ಕಟಾವಾಗಿರ್ತದೆ. ದೀಪಾವಳಿ ಆಗ್ತದೆ ನೋಡಿ ಅಲ್ಲಿ. ಹಾಗಾಗಿ ಆ ಕಟಾವಾದ ಕೂಡಲೇ ಅವರ ಮನೆಗೆ ಬೇಕಾದಂಥ ಯಾವ ಇಡೀ ಮುಂದಿನ ಅವರ ಅನುಪಸ್ಥಿತಿಯಲ್ಲಿ ಬೇಕಾದಂಥ ಏನೆಲ್ಲ ಬೇಕೋ ಅದನ್ನು ಅವರು ಖಾತ್ರಿ ಮಾಡಿಕೊಂಡು ಮೇಳಕ್ಕೆ ಹೋಗ್ತಾರೆ. ಮೇಳದಲ್ಲಿ ಹೇಗೆ ಅಂದರೆ, ಅವರು ಒಮ್ಮೆ ಮೇಳಕ್ಕೆ ಹೊರಟ್ರೆ ರಜೆ ಮಾಡೋದು ಭಾಳ ಕಡಿಮೆ. ಒಂದು 100 ಆಟ ಹೈಯೆಸ್ಟ್ ಹಿಂದಿನ ಕಾಲದಲ್ಲಿ. ಆ ಮಧ್ಯದಲ್ಲಿ ಆ 100 ಆಟ ಅಂತ ಹೇಳಿದ್ರೆ ಮಧ್ಯದಲ್ಲಿ ಬಿಡುವು ಇರ್ತದೆ, 1-2 ಬಿಡುವು, ಆಗ ಮನೆಗೆ ಹೋಗಿ ಬರ್ತಾರೆ. ಆಮೇಲೆ ಈಚೆಗೆ 70ರ ನಂತರ ಡೇರೆ ಮೇಳ ಎಲ್ಲ ಆದಮೇಲೆ ಅದು ಒಂದು ಉದ್ದಿಮೆ ರೂಪಕ್ಕೆ ಬಂತು. ಆವಾಗ ಏನಾಯ್ತು ಅಂದರೆ 180 ಆಟ 6 ತಿಂಗಳು ಫುಲ್ ನಡೆದು ಸಿಗ್ತದೆ. ಆ 180 ಆಟದಲ್ಲಿ ಈ ಮೇಳದ ಯಜಮಾನರಿಗೂ ಅದು ಪ್ರಯೋಜನಕರವಾಗ್ತದೆ. ಈ ಕಲಾವಿದರಿಗೂ ಕೂಡ ಒಂದು ಸೀಸನ್ ದೊಡ್ಡದಾಯಿತು. ಮತ್ತು ಅವರು ಕೆಲವು ಅಡ್ವಾನ್ಸ್ ಕೊಡ್ತಾರೆ. ಅವರ ಜೀವನದ ಬೇರೆ ಬೇರೆ ಬೇಕುಗಳಿಗೆ ಬೇಕಾದಂಥ ಮುಂಗಡ ಹಣ ಸಿಗ್ತದೆ. ಆಮೇಲೆ ಹೆಚ್ಚು ಏರಿದ ಹಣ ಸಿಕ್ಕಲಿಕ್ಕೆ ಶುರು ಆಯಿತು. ಪ್ರಾರಂಭದಲ್ಲಿ ಇದು ದೀಕ್ಷೆಯಾಗಿದ್ದದ್ದು, ಅವಧೂತ ಪದ್ಧತಿ ಅಂತ ನಾನು ಹೇಳಿದೆಲ್ಲ. ಇದು ಒಂದು ರೀತಿಯಲ್ಲಿ ಯೋಗಿಗಳ ಅವಧೂತ ಪದ್ಧತಿಯ ಒಂದು ಮುಂದರಿಕೆ ಅಂತ ಹೇಳಬೇಕು. ಹಾಗೆ ಇದೆ, ಕೃಷಿಕರಿದ್ದದ್ದು ಹಾಗೆ. ಅವರು ಆ ಕೃಷಿಕರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಯಕ್ಷಗಾನಕ್ಕೆ ಅದು ಒಂದು ಇನ್ನಿಲ್ಲದ ರೀತಿಯ ಒಂದು ದಾನ. ಅದನ್ನೇ ಯೋಗದಾನ ಅಂತ ನಾವು ಹೇಳಬೇಕು. ಅದು ಸಿಕ್ಕಿದೆ. ಯಕ್ಷಗಾನದ ಕಲಾವಿದರು ಇದಕ್ಕೆ ಹೇಗೆ ಅಂಟಿಕೊಂಡಿದ್ದಾರೆ ಅಂತ ನಾವು ಆಲೋಚನೆ ಮಾಡಿದ್ವಲ್ಲ, ಅದರಲ್ಲಿ 2 ಮುಖ್ಯವಾದ ಕಾರಣಗಳು ಕಾಣ್ತವೆ. ಒಂದನೇದು ಶ್ರದ್ಧೆ, ದೇವರ ಶ್ರದ್ಧೆ. ಬಡತನ, ಹಿಂದೆ ಬಡತನದಲ್ಲಿ ನಮ್ಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ಆಗುವಾಗ ದೇವರನ್ನು ಮೊರೆ ಇಡೋದು, ದೇವರಿಗೆ ಹೋಗಿ ಬೇಡೋದು. ಆ ದೇವರ ಶ್ರದ್ಧೆಯೇ ಅನೇಕ ಕುಟುಂಬಗಳನ್ನು ಜೀವಧಾರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟರು. ಆಮೇಲೆ ಹಿಂದೆ ಇದ್ದ ಈ ಯೋಗ ಪಂಥ ಉಂಟಲ್ಲ, ಇದು ಕೃಷಿಕರಿಗೆ ಬಹಳ ಮುಖ್ಯ ಆಗಿತ್ತು. ಯೋಗವನ್ನು ಅಷ್ಟಾಂಗ ಹೃದಯ ಅಷ್ಟಾಂಗ ಯೋಗ ಅಂತೇಳಿ ಅಂಥದ್ದೆಲ್ಲ ಮಾಡದೇ ಇದ್ರೂ ಕೂಡ ಒಂದು ಭಕ್ತಿ, ಮುಖ್ಯವಾಗಿ ಭಕ್ತಿ ಮತ್ತು ಯೋಗ, ಇದೆರಡು ಅವರಿಗೆ ಸಹಜವಾಗಿ ಯಕ್ಷಗಾನ ಸಿಗ್ತದೆ. ಈಗ ಒಬ್ಬ ಭಾಗವತಿಗೆ ಮಾಡ್ತಾನೆ ಅಂತೇಳಿ ಆದರೆ
ನಿಜವಾಗಿ ಅವನ ಉಸಿರಿನ ಸಾಧನೆ ಉಂಟಲ್ಲ, ಇಡೀ ರಾತ್ರಿ ಮಾಡುವಂಥದ್ದು, ಅದು ಯಾವ ಯೋಗಿಯ ಪ್ರಾಣಾಯಾಮಕ್ಕೂ ಕಡಿಮೆ ಆದ್ದು ಅಂತ ನಾನು ಭಾವಿಸುವುದಿಲ್ಲ. ಹಾಗೆ ಅವನು ಒಂದು ರೀತಿಯಲ್ಲಿ ಯೋಗಿಯೂ ಹೌದು, ಇನ್ನೊಂದು ರೀತಿಯಲ್ಲಿ ಭಕ್ತಿ ಮಾರ್ಗಿಯೂ ಹೌದು. ಆ ದೇವರನ್ನು ಅವರು ಸ್ಮರಣೆ ಮಾಡೋದು, ಕಲಾವಿದರು ಮಾಡೋದು ನೋಡಿದಾಗ ನನಗೆ ಆಶ್ಚರ್ಯ ಇದೆ. ನಾವು ವಿಜ್ಞಾನ ಕಲಿತವರು, ಆಧ್ಯಾತ್ಮಿಕತೆಯ ಬೇರೆ ಬೇರೆ ಲೆವೆಲ್ಗೆ ನಾವು ಬಂದವರು, ಅಥವಾ ಆ ಕೆಳ ಹಂತದಿಂದ ಮೇಲೆ ಬರಬೇಕು ಅಂತ ಹಾರೈಸ್ತಾ ಇದ್ದವರು. ಹಾಗಾಗಿ ನಮ್ಮ ಚಿಂತನೆ ಅದು ಭಕ್ತಿಯ ಬಗ್ಗೆ ಇರ್ಬೋದು ಅಥವಾ ಆರಾಧನೆ ಬಗ್ಗೆ ಇರ್ಬೋದು, ಅದು ಬೇರೆ, ಅಷ್ಟೊಂದು ಮುಗ್ಧವಾಗಿ ನಮಗೆ ಅದರಲ್ಲಿ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಆ ಕಲಾವಿದರು ಹೇಗೆ ಒಂದು ಮುಗ್ಧವಾಗಿ ಆದರೂ ಕೂಡ ಅರ್ಪಿತವಾಗಿ, 100ಕ್ಕೆ 100 ಅರ್ಪಿತವಾಗಿ ಅಲ್ಲಿ ಕಸುಬು ಮಾಡೋದುಂಟಲ್ಲ, ಅದು ನೋಡಿದಾಗ ನಿಜವಾದ ಭಕ್ತಿ ಇವರಲ್ಲಿ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಿತ್ತು. ಹೀಗೆ ಭಕ್ತಿ ಅನ್ನೋದು ಇನ್ನು ಎಲ್ಲ ಪ್ರಮುಖವಾದ ದೇವಸ್ಥಾನಗಳೇ ಈ ಮೇಳಗಳನ್ನು ನಡೆಸೋದು. ಅವರು ಅಲ್ಲಿ ಒಂದು ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ರು. ಅಲ್ಲಿ ಕಟ್ಟುಪಾಡುಗಳು, ದೇವರ ದೇವಸ್ಥಾನದಲ್ಲಿ ಮೇಳದ ಸಾಮಗ್ರಿಗಳನ್ನು ದುರಸ್ತಿ ಮಾಡಿಕೊಂಡು ಒಂದು ಸಾರಿ ಅವರಿಗೆ ಮೇಳದ ಸಂಚಾಲಕರಿಗೆ ಬಿಟ್ಟು ಕೊಟ್ಬಿಟ್ರೆ ಮತ್ತೆ ಮೇಳದವರು ಅದರ ಮೇಲೆ ಹಸ್ತಕ್ಷೇಪ ಮಾಡೋದಿಲ್ಲ. ದೇವಸ್ಥಾನದವರು ಒಂದು ಖಾಲಿ ಭಂಡಾರವನ್ನು ಕೊಡ್ತಾರೆ, ಅಂದರೆ ಒಂದು ಮಡಿಕೆ ಅಂತ ಒಂದು ಭಂಡಾರವನ್ನು ಕೊಡ್ತಾರೆ. ಅದು ಕಾಣಿಕೆಯಿಂದ ಭರ್ತಿಯಾಗಿ ಸಂಕ್ರಾಂತಿಗೊಮ್ಮೆ, ಅಂದರೆ ತಿಂಗಳಿಗೆ ಒಂದು ಸಾರಿ ಅದು ಭರ್ತಿ ಆಗ್ತದೆ ಮತ್ತು ದೇವಸ್ಥಾನಕ್ಕೆ ಹೋಗ್ತದೆ, ಅಲ್ಲಿ ಖಾಲಿ ಮಾಡ್ಕೊಂಡು ಕೊಡ್ತಾರೆ. ಈ ರೀತಿಯಲ್ಲಿ ದೇವಸ್ಥಾನಕ್ಕೆ ಒಂದು ರೆವಿನ್ಯೂ ಬರ್ತದೆ. ಆಮೇಲೆ ಇವರಷ್ಟಕ್ಕೆ ಸೆಲ್ಫ್ ಸಪೋರ್ಟಿವ್ ಹಾಕ್ಕೊಂಡು ಮೇಳ ನಡೆಸ್ತಾರೆ. ಈ ರೀತಿಯಲ್ಲಿ ದೇವಸ್ಥಾನಕ್ಕೆ ಮೇಳದಿಂದ, ಆಮೇಲೆ ದೇವಸ್ಥಾನದಿಂದ ಮೇಳಕ್ಕೆ, ಹೀಗೆ ಪರಸ್ಪರ ಸಹಕಾರವಾಗಿ ಒಂದು ಕಲಾ ಯೋಗ ನಡೀತಾ ಇರೋದುಂಟಲ್ಲ, ಇದು ಬಹಳ ವಿಶೇಷವಾದ್ದು. ಇನ್ನೊಂದು, ಅಲ್ಲಿ ಪೌರಾಣಿಕ ಪ್ರಸಂಗಗಳನ್ನೇ ಆಡಬೇಕು ಅನ್ನೋದು ಕಡ್ಡಾಯವಾಗಿತ್ತು ಹಿಂದೆ. ಅದು ಬಹುಶಃ 20ನೇ ಶತಮಾನದ ಒಂದು 40ರ ದಶಕದವರೆಗೂ ಈ ಪೌರಾಣಿಕ ಆವರಣಕ್ಕೆ ಭಂಗ ಆಗುವಂಥ ಯಾವ ಕೆಲಸ ಆಗ್ತಿರಲಿಲ್ಲ. ಒಂದು ಹೊಸ ಪ್ರಸಂಗ ಅಥವಾ ಹೊಸ ಕಥೆಯನ್ನು ತರುವುದಿದ್ರೂ ಅದು ಅಲ್ಲಿ ದೇವಲೋಕದಲ್ಲೇ ಆರಂಭ ಆಗ್ತದೆ, ನಾರದರು ಬರ್ತಾರೆ ಇತ್ಯಾದಿ. ಪೌರಾಣಿಕ ಆವರಣಕ್ಕೆ ಏನು ಭಂಗ ಇರ್ತಿರಲಿಲ್ಲ. ಹಾಗಾಗಿ ದೇವರಿಗೆ ಸಂಬಂಧಪಟ್ಟ ದೇವರ ಮಹಿಮೆಯನ್ನು ಹೇಳುವಂಥ ಕಥೆಗಳು ಪೌರಾಣಿಕ ಕಥೆಗಳು ಅಂತ ಅರ್ಥ. ಅವುಗಳನ್ನೇ ಆಡುವುದರಿಂದ ಆ ದೇವಸ್ಥಾನದ ಮಹಿಮೆಯನ್ನು ಕೂಡ, ದೇವರ ಮಹಿಮೆಯನ್ನು ಈ ಆಟದ ಮೇಳಗಳ ಮೂಲಕ ಪ್ರಸರಿಸುವಂಥದ್ದು ಅನ್ನುವಂಥ ಅರ್ಥ ಕೂಡ ಬರ್ತದೆ. ಆ ದೃಷ್ಟಿಯಲ್ಲಿ ಪರಸ್ಪರವಾಗಿ ದೇವಸ್ಥಾನ ಮತ್ತು ಯಕ್ಷಗಾನ ಪರಸ್ಪರ ಪೂರಕವಾಗಿ ಕೆಲಸ ಮಾಡ್ತಾ ಬಂದವು. ಇನ್ನು ಈ ಬ್ರಿಟಿಷ್ ಆಡಳಿತದ ಕೊನೆಗಾಲ ಸುಮಾರು ಒಂದು 100 ವರ್ಷಕ್ಕಾದರೂ ನಾವು ಹೇಳ್ಬೋದು. ಅಂದರೆ 20ನೇ ಶತಮಾನಕ್ಕಿಂತ ಒಂದು 100-150 ವರ್ಷ ಹಿಂದಕ್ಕೆ ಅದು ಶುರು ಆಗಿದೆ. ಏನಂತ ಹೇಳಿದ್ರೆ, ನಮ್ಮ ಒಟ್ಟು ಜನಜೀವನದ ಆರ್ಥಿಕತೆಯ ಕುಸಿತ, ದಿವಸಕ್ಕೆ ಆ ಹಣದ ಬೆಲೆ ಕಡಿಮೆ ಆಗ್ತಾ ಇರೋದು, ವಸ್ತುಗಳ ಬೆಲೆ ಹೆಚ್ಚಾಗೋದು, ಇದು ನಿರಂತರ ನಡ್ಕೊಂಡು ಬರೋದು. ಆಮೇಲೆ ಸರ್ಕಾರದಿಂದ ಹೆಚ್ಚುವರಿಯಾದಂಥ ಈ ತೆರಿಗೆ ಹಾಕುವಿಕೆ, ಇವುಗಳಿಂದ ಎಲ್ಲರಿಗೂ ದಿವಸ ಬದುಕುವುದು ಕಷ್ಟ, ಜೀವನ ದುರ್ಭರ ಅನ್ನುವಂಥ ಸ್ಥಿತಿಗೆ ಬಂದ ಕಾಲ ಇತ್ತು. ಬಹುತೇಕ ಜನರು ಕೃಷಿಯನ್ನು ಅವಲಂಬಿಸಿದವರು. ಕೃಷಿಕರಂತೂ ಇದರಲ್ಲಿ ಸೋತು ಸುಣ್ಣ ಆದರು. ಎಲ್ಲ ಬಿಟ್ಟು ಆವತ್ತಾವತ್ತು ದುಡಿದ್ರೆ ಮಾತ್ರ ಮನೆಯಲ್ಲಿ ಊಟಕ್ಕೆ ಉಂಟು ಅನ್ನುವಂಥ ಸ್ಥಿತಿ ಸುಮಾರು 90% ಜನರಲ್ಲಿ ಇತ್ತು. ಇದ್ದ ಒಂದು ಪೇಟೆಯ ಕೆಲವು ಅಂಗಡಿ ವ್ಯಾಪಾರಿಗಳು ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಬದುಕನ್ನು ಕಂಡಿರ್ಬೋದು ಅಷ್ಟೇ. ಅದು ಹೊರತು ಈ ಕೃಷಿಕರು ನಿಜವಾಗಿ ಅವರಿಗೆ ಒಂದು ಬೆಳೆ ಹೇಳಿದಲ್ಲ, ಒಂದು ಬೆಳೆಯ ಗದ್ದೆ ಕೆಲಸಗಾರರು ಅವರಿಗೆ ಬಾಕಿ ಉಳಿದ ಸಮಯದಲ್ಲಿ ಬೇರೆ ಕೂಲಿ ಮಾಡಲೇಬೇಕು, ಇಲ್ಲ ಸಾಧ್ಯ ಇಲ್ಲ. ಆ ವೇಳೆಯಲ್ಲಿ ಸ್ವಲ್ಪ ಬೌದ್ಧಿಕವಾದಂಥ ಒಂದು ಯೋಗ್ಯತೆ ಇರುವಂತಹ ಈ ಕೃಷಿಕರು ಯಕ್ಷಗಾನ ಕಲಾವಿದರಾಗಿ ಬಂದರು. ಅವರು ತರಬೇತಿ ಪಡೆದರು.
ಆಮೇಲೆ ಬೇರೆ ಬೇರೆ ವಿದ್ವಾಂಸರನ್ನು ಹೋಗಿ ಕಾಣುವುದು, ಅವರಿಂದ ಕಥೆಗಳನ್ನು ಕೇಳುವುದು, ಅವರಿಂದ ಕಾವ್ಯ ತತ್ವಗಳನ್ನು ಕೇಳಿ ತಿಳ್ಕೊಳ್ಳೋದು, ಯಾವ ಮಾತನ್ನು ಹೇಗೆ ರುಚಿಕರವಾಗಿ ಮಾಡಬಹುದು ಅಂತ ಒಂದು ಮಾರ್ಗದರ್ಶನ ಕೇಳುವಂಥದ್ದು, ಇಂಥದ್ದೆಲ್ಲ ಬೌದ್ಧಿಕವಾದ ಕೆಲಸ ಕೂಡ ಈ ಕಲಾವಿದರ ಮೂಲಕ ಈ ಕೃಷಿಕರು ಮಾಡಿಕೊಂಡು ಬಂದರು. ಹಾಗಾಗಿ ದೈಹಿಕ ಶಕ್ತಿ ಮತ್ತು ಮಾನಸಿಕವಾದಂಥ ಶಕ್ತಿ ಇವೆರಡು ಸಮನ್ವಯವಾಗಿ ಕಲಾವಿದರ ರೂಪದಲ್ಲಿ ಯಕ್ಷಗಾನ ರಂಗಕ್ಕೆ ಸಿಕ್ಕಿತು ಅನ್ನೋದು ಇದು ದೊಡ್ಡ ಭಾಗ್ಯದ ವಿಷಯ. ಈಗ ನೋಡಿ, ಈಚೆಗೆ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಕುಣಿತವನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಇದನ್ನು ನಾವು ಮುಂದೆ ಚರ್ಚೆ ಮಾಡ್ಬೋದು. ಇದರಲ್ಲಿ ಆದ್ದೇನು ಅಂತ ಹೇಳಿದ್ರೆ, ನಾನು ಹೇಳಿದ ವಿಷಯಕ್ಕೆ ಬರ್ತಾ ಇದ್ದೇನೆ. ಇಲ್ಲಿ ಬೌದ್ಧಿಕತೆಗೆ ಹಿನ್ನಡೆ ನಡೀತಾ ಇದೆ. ಈ ಮಕ್ಕಳು ವಿದ್ಯಾಭ್ಯಾಸ ಪಡ್ಕೊಂಡು, ಆಧುನಿಕ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಮುಂದೆ ಬಂದರು. ಆದರೆ ಅವರಿಗೆ ಅರ್ಥಗಾರಿಕೆಯನ್ನು ಓತಪ್ರೋತವಾಗಿ ಅಂದರೆ ಸ್ವಯಂ ಸ್ಫೂರ್ತವಾಗಿ ಹೇಳುವಂಥ ಆ ಅಭ್ಯಾಸ ಕಡಿಮೆ ಆಯಿತು. ಕಡಿಮೆ ಆದ್ದರಿಂದ ಏನು ಮಾಡಿದ್ರು ಅಂತ ಹೇಳಿದ್ರೆ, ಕುಣಿತ ಮಾಡೋದು, ನಿಜವಾಗಿ ಮ್ಯಾನ್ಯುವಲ್ ಲೇಬರ್ ಮಾಡೋದು. ಅವರು ಯಕ್ಷಗಾನದಲ್ಲಿ ಹಾಗೆ ಮ್ಯಾನ್ಯುವಲ್ ಲೇಬರ್ ಕುಣಿತಕ್ಕೆ ಅವಕಾಶವೇ ಇರಲಿಲ್ಲ. ಇನ್ನು ಜೋಡಾಟದಲ್ಲಿ ಕೆಲವು ಜಿದ್ದಿಗೋಸ್ಕರ ಕೆಲವು ಕುಣಿದು ಮಾಡ್ತಾ ಇದ್ದರೆ ಹೊರತು ಅದು ಈ ರಂಗದ ಬಹಳ ಮುಖ್ಯ ಅಂಗ ಅಲ್ಲ. ಜೋಡಾಟ ಅದೊಂದು ತಮಾಷೆ, ಅದು ಅಷ್ಟೇ. ಹಾಗಾಗಿ ಅದಕ್ಕೆ ಪ್ರಾಮುಖ್ಯ ಇಲ್ಲ. ಆದರೆ ಆ ಧೋರಣೆಯನ್ನು ನಮ್ಮ ಮೇಳದ ಕಲಾವಿದರು ತಳಿತಾರೆ ಅನ್ನೋದು ನಿಜವಾಗಿ ಬೌದ್ಧಿಕತೆಗೆ ತಗಲಿದ ದೊಡ್ಡ ಕುತ್ತದು. ಅವರು ಕೇವಲ ಅಷ್ಟು ಕುಣಿತದ ಸಂತೋಷ ಆಗ್ತದೆ. ಯಾರು ಕುಣಿಯೋದು ನೋಡುವಾಗ ನಮಗೆ ಸಂತೋಷ ಆಗ್ತದೆ. ಮಲಗಿ ಪಾಡಲು ಕುಳಿತು ಕೇಳುವ ಹರಿ ಅಲ್ವಾ? ಕುಳಿತರೆ ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವ. ಹೀಗೆ ಅದು ಅಲ್ಲಿಗೆ ಸರಿಯಾಗ್ತದೆ ಹೊರತು ಅದನ್ನು ನಾವು ಇಲ್ಲಿಗೆ ಅನ್ವಯ ಮಾಡಿದ್ರೆ ಬಹಳ ಕಷ್ಟ. ಇಲ್ಲಿ ಏನು ಅಂತ ಹೇಳಿದ್ರೆ ಕತೆ ಹೇಳುವಂಥದ್ದು, ಆ ಕಥೆಯ ಮೂಲಕ ಜೀವನ ತತ್ವವನ್ನು ಹೇಳೋದು, ಆಮೇಲೆ ಆ ಕತೆ ಹೇಗೆ ನಡೀತು ಅನ್ನೋದನ್ನು ಯಥಾವತ್ತಾಗಿ ಅದನ್ನು ಬಿಂಬಿಸೋದು. ಅದೇ ಅಭಿನಯ. ಮತ್ತೇನು ಅಭಿನಯ ಅಂದರೆ ಏನು? ತತ್ವವನ್ನು ತಲುಪಿಸುವುದು ಅಂತ ಅರ್ಥ. ಕಥಾ ತತ್ವವನ್ನು, ಆಮೇಲೆ ಕಥಾ ಪಾತ್ರದ ಸನ್ನಿವೇಶವನ್ನು ಕುಳಿತು ನೋಡುವಂಥ ಪ್ರೇಕ್ಷಕನಿಗೆ ತಲುಪಿಸುವುದು. ಆ ತಲುಪಿಸುವುದು ಹೇಗೆ? ಅಲ್ಲಿ ನಾಟ್ಯವು ಬರ್ತದೆ. ನಾಟ್ಯವು ಆಶಯವನ್ನು ಹೇಳಲಿಕ್ಕೆ ಇರಬೇಕೇ ಹೊರತು ಆಶೆಯಿಂದ ಹೊರಗೆ ಬಂದ್ಕೊಂಡು ಒಂದು ಅರ್ಧ ಗಂಟೆ ಕುಣಿದು ಮತ್ತೆ ಪುನಃ ಪದ ಹೇಳಿದರೆ ಏನು ಉಪಯೋಗ ಇಲ್ಲ. ರಂಗಭೂಮಿಯನ್ನು ಇವರು ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಅರ್ಥ. ಇನ್ನು ಇದೇ ನಾವು ರಿಸೆಷನ್ನ ಬಗ್ಗೆ ಹೇಳಿದವಲ್ಲ, ಈ ರಿಸೆಷನ್ನ ಕಾಲದಲ್ಲಿ ಕಲಾವಿದರು ಗಟ್ಟಿಯಾಗಿ ಆಶ್ರಯಿಸಿದ್ದು ಈ ಮೇಳಗಳನ್ನು. ಯಾಕಂತ ಹೇಳಿದ್ರೆ ಅವರಿಗೆ ದಿವಸಕ್ಕೆ ಒಂದು ಹೊತ್ತಾದರೂ ಒಂದು ಒಳ್ಳೆ ಊಟ, ಗಟ್ಟಿ ಊಟ ಸಿಗ್ತದಲ್ಲ, ಅದು ಬಹಳ ಮುಖ್ಯ. ಮತ್ತು ಯೋಗಿಗಳು ಸಾಮಾನ್ಯವಾಗಿ ಅವರು ಆತ್ಮನಿಗ್ರಹ ಅಂತ ಹೇಳಿದ್ರೆ ಅದರಲ್ಲಿ ಅನ್ನ ಕೂಡ ಇದೆ. ಅವರ ಹಸಿವನ್ನು ಗೆಲ್ಲಬೇಕು, ನಿದ್ರೆಯನ್ನು ಗೆಲ್ಲಬೇಕು. ಇದರಲ್ಲೆಲ್ಲ ಆಧ್ಯಾತ್ಮಿಕ ಧಾರೆ ಕೂಡ ಇದೆ ಇದರೊಳಗೆ. ಭಾಳ ಭಾಳ ಮುಖ್ಯವಾದ ವಿಷಯ ಇದು. ಆ ದೃಷ್ಟಿಯಲ್ಲಿ ಒಂದು ಊಟಕ್ಕಾದರೂ ಆಗ್ತಾಯಿಲ್ಲ. ಎಷ್ಟೋ ಮಂದಿ ಕಲಾವಿದರು ಹೋಗಿ ಮೇಳದ ಯಜಮಾನರು ಕೇಳಿದರೆ, ಏನು ನಮ್ಗೆ ಊಟ ಸಿಕ್ಕಿದ್ರೆ ಸಾಕು, ನೀವೇನು ಕೊಡಬೇಡಿ ಅಂತ. ಅಂದರೆ ಆ ಊಟಕ್ಕೆ ಅಷ್ಟು ಮಹತ್ವ ಇದ್ದ ಕಾಲ ಅದಾಗಿತ್ತು. ಅಂದರೆ ಅಂಥ ದಾರಿದ್ರ್ಯಕ್ಕೆ ನಾವು ತಲುಪಿದ್ದೆವು. ಆಮೇಲೆ ನೋಡಿ, ಕೃಷಿಕರು ಅವರ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಹಾಕ್ಕೊಂಡು ಅವರು ಬೇರೆ ಬೇರೆ ಕಡೆ ಹೋಗಿ ಅವರು ಸಂಪಾದನೆ ಮಾಡಿ ಶುರು ಮಾಡಿದರು. ಅವರ ಕುಟುಂಬವನ್ನು ಸಾಕಲಿಕ್ಕೆ ಶುರು ಮಾಡಿದರು. ಆವಾಗ ಇದೆಲ್ಲ ಇರ್ರೆಲೆವೆಂಟ್ ಆಯಿತು. ಆಗ ಏನಾಯಿತು, ಇದರಲ್ಲಿ ಯಾರ್ಯಾರಿಗೆ ಹೆಚ್ಚು ಯೋಗ್ಯತೆ ಇದೆ, ಹೆಚ್ಚು ಮಾತನಾಡಬಲ್ಲವರು ಯಾರು, ಹೆಚ್ಚು ವಿವರಣೆ ಮಾಡಿ ಹೇಳಬಲ್ಲವರು ಯಾರು, ಹೀಗೆ ನಾಲಿಗೆ ಬಲ. ಈ ನಾಲಿಗೆ ಬಲದ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರು ಸ್ವಭಾವತಃ ಶಾರೀರಿಕವಾಗಿ ಅಷ್ಟು ಕೆಲಸ ಮಾಡೋರಲ್ಲ. ಅಂಥದ್ದು ಇದರಲ್ಲಿ ಅವರಿಗಿದು ಸುಲಭ ದಾರಿ ಆಯಿತು. ಹಾಗೆ ಬಂದ ಅಂದರೆ ನಾನು ಯಾರನ್ನು ಗೇಲಿ ಮಾಡೋ ಸಂದರ್ಭವನ್ನು ಹೇಳ್ತಾ ಇರೋದು. ಹೌದೋ ಇಲ್ಲೋ ನೀವು ವಿಚಾರಿಸಿದರೆ ಒಬ್ಬೊಬ್ಬ ಕಲಾವಿದನನ್ನು ನೀವು ವಿಶ್ಲೇಷಣೆ ಮಾಡಿದರೆ ವಿಷಯ ಗೊತ್ತಾಗ್ತದೆ.
ಆ, ಹಾಗೆ ಸೌಲಭ್ಯ ಪ್ರಿಯರಾಗಿ ಈ ರಂಗಕ್ಕೆ ಬಂದವರಿದ್ದಾರೆ. ಈ ಹೆಚ್ಚಿನ ಬದಲಾವಣೆಗಳನ್ನು ಅಂದರೆ ವೇಷದಲ್ಲಿರ್ಬೋದು, ರಂಗದ ನಡೆ ಮಾಡೋದ್ರಲ್ಲಿರ್ಬೋದು, ಇದರಲ್ಲೆಲ್ಲ ಬದಲಾವಣೆ ತಂದವರು ಈ ವರ್ಗದ ಜನರು, ಕೃಷಿಕರಲ್ಲ. ಕೃಷಿಕರೇ ಇದ್ದವರು ಅಲ್ಲಿ ಭಾಗವತರಿದ್ದಾರೆ. ಅವರು ಒಂದು 150 ಪದ ಇದ್ದರೆ 150 ಪದವನ್ನು ಹೇಳಲೇಬೇಕು, ಆ ರೀತಿಯಲ್ಲಿ ಇದ್ದ ಮನೋಭಾವದವರು. ಈಗ ಆಮೇಲೆ ಏನಾಯ್ತು, ಈ ಬಂದವರೆಲ್ಲ ಈ ಹೊಸದಾಗಿ ಬಂದ ಅಂದರೆ ಲೈನ್ ತಪ್ಪಿ ಬಂದವರು ಎಲ್ಲವನ್ನೂ ನಿಯಂತ್ರಣ ಮಾಡಿ ಶುರು ಮಾಡಿದರು. ಮೊದಲು ಪದ್ಯದಲ್ಲಿ ಟಿಕ್ ಮಾಡಿದೆ, ಇಂಥ ಪದ್ಯ ಸಾಕು ಅಂತ ಹೀಗೆ ಟಿಕ್ ಮಾಡೋದು, ಅದನ್ನೇ ಬ್ರಿಡ್ಜ್ ಮಾಡೋದು. ಅಂದರೆ ಒಂದೇನೆಂದರೆ ಜನರ ಅಪೇಕ್ಷೆಗೆ ಬೇಕಾದ ಸರಕನ್ನು ಕೊಡುವಂತಹ ಒಂದು ದಾರಿ ಇವರದೊಂದು ಮಾಲ್ ಆಯಿತು. ಯಾವಾಗ ಡೇರೆ ಮೇಳ ಆಯಿತೋ ಅದೊಂದು ವ್ಯಾಪಾರಿ ದಂಧೆ ಆಯಿತು ನೋಡಿ. ಆ ವ್ಯಾಪಾರ ದಂಧೆಯ ಮೂಲ ಸೂತ್ರ ಏನು? ಡಿಮಾಂಡ್ ಆ್ಯಂಡ್ ಸಪ್ಲೈ. ಎಲ್ಲಿ ಡಿಮಾಂಡ್ ಇದೆಯೋ ಅಲ್ಲಿ ಸಪ್ಲೈ ಮಾಡೋದು. ಯಾವುದನ್ನು ಜನ ಕೇಳ್ತಾರೆ ಅಂತ ಹೀಗೆ ಹುಡುಕೋದು. ಇವನೇ ತಯಾರು ಮಾಡೋದು, ಜನ ಕೇಳಿದ್ದಿಲ್ಲ. ಕತೆ ಬದಲಾವಣೆ ಮಾಡು, ವೇಷ ಬದಲಾವಣೆ ಮಾಡೋದು ಜನ ಯಾರು ಹೇಳಿದಿಲ್ಲ. ಇದು ಬದಲಾವಣೆ ಮಾಡಿದಾಗ ಜನಕ್ಕೆ ಮೆಚ್ಚುಗೆ ಆಗ್ತದೆ ಅಂತೇಳಿ ಅವನೇ ಕಂಡುಕೊಳ್ಳೋದು. ಹಾಗಾಗಿ ಏನಾಯಿತು, ಇವರು ಪ್ರೇಕ್ಷಕರನ್ನು ಮೆಚ್ಚಿಸುವುದಕ್ಕೋಸ್ಕರ ಒಂದೊಂದೇ ವಿಷಯಗಳನ್ನು ಮಾಡಲಿಕ್ಕೆ ಶುರು ತೊಡಗಿದರು. ಕೃಷಿಕರಲ್ಲಿ ಸಾಮಾನ್ಯವಾಗಿ ಒಂದು ರಂಗಭೂಮಿಯ ಆಸಕ್ತಿ ಬೇರೆ ರೀತಿಯಲ್ಲಿ ಚಾಲತಿಯಲ್ಲಿತ್ತು. ಅದಕ್ಕೆ ಒಂದೊಂದು ಪದ್ಧತಿಗಳು, ಆಚಾರ ಪದ್ಧತಿಗಳು ಅಲ್ಲಲ್ಲಿ ಇದ್ದವು. ಈಗ ಅದರ ಕೊನೆಯ ಪಳೆಯುಳಿಕೆಯನ್ನು ನೀವು ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕು, ಆಮೇಲೆ ಪುತ್ತೂರು ತಾಲೂಕು, ಈ ಭಾಗಗಳಲ್ಲಿ ಈಗಲೂ ಉಳಿದಿರುವಂತಹ ಪುರ್ಸನ ಕಟ್ಟುನು ತುಳುವಿನಲ್ಲಿ ಇದೆ ಅದು ಅನ್ನುವಂಥ ಒಂದು ರಂಗಭೂಮಿ. ಅದು ಹೇಗೆ ಅಂತ ಹೇಳಿದ್ರೆ, ಈ ಸುಗ್ಗಿ ವೇಳೆಯಲ್ಲಿ, ಸುಗ್ಗಿ ಹುಣ್ಣಿಮೆಯ ಆಚೆ ಆಗಿ ಸುಮಾರು 1 ತಿಂಗಳವರೆಗೆ ಅವರು ಬೇರೆ ಬೇರೆ ರಾತ್ರಿ ಹೊತ್ತು ಮಂಜುನಾಥನ ಒಂದು, ಅದು ಸಹ ಕದ್ರಿ ಮಂಜುನಾಥ ದೇವರ ಒಂದು ಭಜನಾ ಸಂಘ. ಆ ಭಜನಾ ಮಂಡಳಿಯವರು ಎಲ್ಲ ಕೃಷಿಕರು. ಅವರು ಒಂದು ದೇವರ ಒಂದು ಬಿಂಬವನ್ನು ಹೊತ್ತುಕೊಂಡು ರಾತ್ರಿ ಹೊತ್ತು ಮನೆಗೆ, ಅಂದರೆ ಗೊತ್ತಾದ ಮನೆ, ಯಾರು ಪ್ರೋತ್ಸಾಹ ಮಾಡಿದ್ರು ಅಂಥವರ ಮನೆಗಳಿಗೆ ಹೋಗಿ ಅಲ್ಲಿ ಬೇರೆ ಬೇರೆ ಅಂಶಗಳು, ಭೂತದ ಮಾಣಿ ಆಗುವಂಥದ್ದು, ಆಮೇಲೆ ಬೇರೆ ಬೇರೆ ಪಾತ್ರ, ಜನಜೀವನದಲ್ಲಿ ಬರುವಂತಹ ಪಾತ್ರಗಳ ಒಂದು ಎನಾಕ್ಟ್ಮೆಂಟ್, ಅಂದರೆ ಒಂದು ಸಣ್ಣ ಅಭಿನಯಗಳು, ಸಣ್ಣ ಒಂದು ರಂಗ ಅಭಿನಯ ಮಾಡುವಂಥದ್ದು. ಈಗ ಉದಾಹರಣೆಗೆ ನಮ್ಮ ಕಟ್ಟು ಹಾಸ್ಯ ಉಂಟಲ್ಲ, ಕಟ್ಟು ಹಾಸ್ಯ ಬಂದದ್ದು ಅದರ ಪ್ರೇರಣೆಯಿಂದ ಅಂತ ನಾವು ಭಾವಿಸ್ಬೋದು. ಅಂದರೆ ಅಲ್ಲಿ ಪಾತ್ರವನ್ನು ಅಭಿನಯಿಸೋದು ಮತ್ತು ಅದನ್ನೊಂದು ಮನೋರಂಜನಾ ಪರವಾಗಿ ಅದನ್ನು ಅಲ್ಲಿ ಜನರಿಗೆ ಸಂತೋಷ ಕೊಡುವಂಥದ್ದು, ಇದೆಲ್ಲ ಮಾಡಿಕೊಂಡು ಅಲ್ಲಿ ಹರಕೆ ಹೇಳುವವರಿದ್ದಾರೆ. ಅಲ್ಲಿ ಕೋಟಿ ಚೆನ್ನನ ವೇಷ ಬರ್ತದೆ, ಆ ಕೋಟಿ ಚೆನ್ನನ ವೇಷಕ್ಕೆ ಹರಕೆ ಹೊರುವವರಿದ್ದಾರೆ. ಹಾಗೆ ಆ ಹಣ ಒಟ್ಟಾದ್ದನ್ನು ಅವರು ಸಂಘದಲ್ಲಿ ಇಟ್ಕೊಂಡು ಮುಂದೆ ಅದು ದೇವಸ್ಥಾನದ ಯಾವುದಾದ್ರು ಕೆಲಸಗಳಿಗೋ ಅಥವಾ ಅಲ್ಲಿಯ ಬೇರೆ ಸಾಂಸ್ಕೃತಿಕವಾದ ಅಭಿವೃದ್ಧಿ ಕೆಲಸಕ್ಕೆ ಅದನ್ನು ದಾನ ಮಾಡ್ತಿದ್ರು. ಅವರು ಈಗಲೂ ಮಾಡ್ತಾ ಇದ್ದಾರೆ. ಅವರು ಈ ಒಂದು ಸಿಸ್ಟಮ್ ಇದೆ, ಒಂದು ಪದ್ಧತಿ ಇದೆಯಲ್ಲ, ಅದು ಯಕ್ಷಗಾನಕ್ಕೆ ಪೂರಕ ಆಯಿತು. ಅಲ್ಲಿ ಅದನ್ನು ನಡೆಸೋದಕ್ಕೆ ಒಬ್ಬ ಯಜಮಾನ ಬೇಕಲ್ಲ, ಆತ ಆ ಏರಿಯಾದ ಒಂದು ದೊಡ್ಡ ಭೂಮಾಲಕ ಆಗಿರ್ತದೆ. ಅವರ ಒಕ್ಕಲುಗಳೇ ಇದೆಲ್ಲ ಜನರು. ಇವರು ಬಂದು ಎಲ್ಲ ಗೇಲಿ ಮಾಡ್ತಾರೆ ಎಲ್ಲವನ್ನು. ಆ ಗೇಲಿಗೆ ಯಾರು ಮಾತಾಡ್ಲಿಕ್ಕಿಲ್ಲ. ಅವ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದು ಸೂರ್ಯನ ಕೆಳಗಡೆ ಏನೆಲ್ಲ ಇದೆ ಅದನ್ನೆಲ್ಲ ನಾವು ಅಭಿನಯ ಮಾಡ್ತೇವೆ, ನಮಗೆ ಯಾರು ಏನು ಹೇಳಲಿಕ್ಕಿಲ್ಲ ಅಂತ ಅನ್ನೋದನ್ನು ಮೊದಲೇ ಹೇಳ್ತಾನೆ ಅವನು. ಅಂದರೆ ಆ ರೀತಿಯಲ್ಲಿ ಒಂದು ಸಹಿಷ್ಣುತೆ, ಒಂದು ಗೇಲಿಯನ್ನು ಸಹಿಸುವಂತಹ ಒಂದು ಅಭ್ಯಾಸವನ್ನು ಕೂಡ ಅದರಲ್ಲಿ ಕಾಣ್ಬೋದು. ಅಂದರೆ ರಂಗಭೂಮಿ ಒಟ್ಟಿನಲ್ಲಿ ಏನು ಅಂತ ಕೇಳಿದ್ರೆ ಅಂತಿಮವಾಗಿ
ಅದು ಗೇಲಿಯೇ. ದಶರಥನಂತ ಮಹಾರಾಜ, ಅವನ ಗುಣ ಎಷ್ಟು ದೊಡ್ಡ ವಿಷಯಗಳು ಅಂತ ಹೇಳಿದ್ರೆ, ಅವನು ಗುಣದಲ್ಲಿ ರಾಮನಿಗೆ ಸಮಾನ ಅಂತ ಹೇಳ್ತಾನೆ. ಅಲ್ಲ, ರಾಮ ಗುಣದಲ್ಲಿ ದಶರಥನಿಗೆ ಸಮಾನ ಅಂತ ಹೇಳ್ತಾನೆ. ಅಂಥ ಭಾಗ್ಯವಂತವನು, ಅಂಥ ಒಂದು ಯೋಗ್ಯತಾವಂತ. ದೇವತೆಗಳಿಗೆ ಹೋಗಿ, ಸ್ವರ್ಗಕ್ಕೆ ಹೋಗಿ ಅಲ್ಲಿ ಯುದ್ಧ ಮಾಡಿಕೊಂಡು ರಾಕ್ಷಸರನ್ನು ಓಡಿಸಿದವ. ಅಂಥ ವ್ಯಕ್ತಿ ಸ್ವತಃ ಶ್ರೀರಾಮ್ ಅಂದರೆ ಮಹಾವಿಷ್ಣುವೇ ಮಕ್ಕಳಾಗಿ ಹುಟ್ಟುತ್ತಾರೆ. ಅಂದರೆ ಆದಿಶೇಷ ಇವರೆಲ್ಲ ವಿಷ್ಣುವಿನ ಅಂಶವೇ ಅಲ್ವ. ಅಂಥವನಿಗೂ ಕೂಡ ಕಷ್ಟ ತಪ್ಪಲಿಲ್ಲ. ಆಮೇಲೆ ಮಂಥರೆ ಅಂತ ಹೆಂಗಸರು, ಯಕ್ಕಶ್ಚಿತ ವ್ಯಕ್ತಿಗಳಿಂದಲೇ ಇಡೀ ಕಂಗಾಲಾಗುವಂಥ ಚರಿತ್ರೆಯನ್ನು ನಾವು ಕಾಣ್ತೇವೆ. ಅದರ ಅರ್ಥ ಏನು ಅಂದರೆ, ಅದು ಇಡೀ ಗೇಲಿ. ಅದು ನೀವು ಎಷ್ಟು ಎತ್ತರಕ್ಕೆ ಹೋದರೂ ಕೂಡ ನಿಮಗೆ ಮಿತಿಗಳಿದ್ದಾವೆ, ಹಾರಾಟ ಮಾಡಬೇಡಿ ಅಂತ ಸಮಾಜಕ್ಕೆ ಒಂದು ಈ ಗೇಲಿಯ ರೂಪದಲ್ಲಿ ಹೇಳುವಂಥದ್ದು. ಇದನ್ನು ನಾವು ಅರ್ಥ ಮಾಡದೆ ಹೋದರೆ ನಮಗೆ ರಾಮಾಯಣವೂ ಗೊತ್ತಾಗುವುದಿಲ್ಲ, ರಂಗಭೂಮಿಯೂ ಗೊತ್ತಾಗುವುದಿಲ್ಲ. ಆದ್ದರಿಂದ ನಾವು ವಿಮರ್ಶನದ ಸಂದರ್ಭದಲ್ಲಿ ಬಹಳ ಕರಾರುವಾಕಾಗಿ, ಅಂದರೆ ಕತ್ತಿಯಿಂದ ಸೀಳಿದ ಹಾಗೆ ವಿಷಯಗಳನ್ನು ಸೀಳಿ ನೋಡಿದರೆ ಮಾತ್ರ ನಮಗೆ ಅರ್ಥ ಆಗ್ತದೆ. ಭಕ್ತಿ ಭಜನೆ ಅದು ಇದೆ, ಅದು ಬೇರೆ. ರಾಮಾಯಣ ಉತ್ಕೃಷ್ಟವಾದಂಥ ಕಾವ್ಯ ಅಂತ ನಮ್ಗೆ ಗೊತ್ತಿದೆ, ಅದೆಲ್ಲ ಇದೆ. ಅದರಿಂದ ಇದನ್ನು ಹೀಗೆ ಈ ರೀತಿಯಲ್ಲಿ ನಾವು ನೋಡೋದ್ರಿಂದ ವಾಲ್ಮೀಕಿ ಮಹತ್ವ ಆಗಲಿ ರಾಮಾಯಣದ ಮಹತ್ವ ಆಗಲಿ ಕಡಿಮೆ ಆಗೋದಿಲ್ಲ. ನಾವು ಎಲ್ಲಿದ್ದೇವೆ, ನಾವು ಎಲ್ಲಿಗೆ ಹೋಗಬೇಕಾದವರು ಅನ್ನೋದನ್ನು ತಿಳಿಯುವುದೇ ಈ ರಂಗಭೂಮಿ ಬಹಳ ಮುಖ್ಯವಾದ ವಿಷಯ. ಈ ಪುರುಷರ ಕಟ್ಟುನು ಅನ್ನುವಂಥ ಇದರ ಒಳಗೆ ಅವರ ಆಶು ಸಂಭಾಷಣಾ ಶಕ್ತಿ ಉಂಟಲ್ಲ, ಅದು ಬೆಳೆದಿದೆ. ಯಕ್ಷಗಾನದಲ್ಲಿ ಮಾತ್ರ ಯಾಕೆ ಈ ಆಶು ಸಂಭಾಷಣಾ ಒಂದು ಪದ್ಧತಿ ಉಳಿಯಿತು ಅನ್ನೋದಕ್ಕೆ ಪುರುಷರನ ಕಟ್ಟುನು ಅನ್ನುವಂಥ ಆ ರಂಗ ಉಂಟಲ್ಲ, ಅದು ಸ್ಪಷ್ಟವಾದ ಪುರಾವೆ. ಅದೇ ಮೂಲ, ಆ ರೀತಿಯ ಮೂಲ. ಅಂದರೆ ಕೃಷಿಕರ ರಂಗ ಆದ್ದರಿಂದಲೇ ಹೀಗಾಯಿತು ಅನ್ನೋದಕ್ಕೆ ಕೂಡ ಇದೊಂದು ಪುರಾವೆ. ಇಷ್ಟೆಲ್ಲ ಆಗಿಯೂ ಕೃಷಿಕರು ಪಟ್ಟ ಕಷ್ಟವನ್ನು ಉತ್ತರಿಸಿದ ಹೇಗೆ ಅನ್ನೋದು ನಾವು ಗಮನಿಸಬೇಕಾದ್ದು. ಸುಮಾರು 1940 ಅದಕ್ಕೆ ಹಿಂದೆ ಆಧುನಿಕ ಶಾಲೆ ಅಲ್ಲಲ್ಲಿ ತೆರೆದಿದೆ. ಬಹಳ ದೂರದಲ್ಲಾದರೂ ಒಂದೊಂದು ಶಾಲೆಗಳು ಬಂದವು. ಸಾರ್ವತ್ರಿಕವಾಗಿ ಬಂದ ಸ್ವಾತಂತ್ರ್ಯ ಆನಂತರ ಎಲ್ಲ ಹಳ್ಳಿಗಳಲ್ಲಿ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಆಮೇಲೆ ಕಾಲೇಜು, ತಾಲೂಕು ಕೇಂದ್ರಗಳಲ್ಲಿ ಕಾಲೇಜುಗಳು ಎಲ್ಲ ಆಗಲಿ ಶುರುವಾಗಿ ಸುಮಾರು 70ರ ಹಂತಕ್ಕೆ ಬರುವಾಗ ಈ ಕೃಷಿಕರ ಮಕ್ಕಳೆಲ್ಲ ವಿದ್ಯಾವಂತರಾಗಿ ಅವರು ಬೇರೆ ನೌಕರಿಗೆ ಹೋದರು. ಅದೇ ವೇಳೆಗೆ ಸರಿಯಾಗಿ ಅಂದರೆ 40ರಿಂದ 70ರ ನಡುವೆ ಇರುವ ಅವಧಿಯಲ್ಲಿ ನಮ್ಮ ಜನಸಂಖ್ಯೆ ಅದೊಂದು ಸ್ಫೋಟವಾದ ರೀತಿಯಲ್ಲಿ ಹೆಚ್ಚಾಯಿತು. ಹಾಗಾಗಿ ಕೃಷಿಕರಿಗೆ ಇರುವ ಮಕ್ಕಳಿಗೆಲ್ಲ ಅಲ್ಲಿ ಕೆಲಸ ಇಲ್ಲ. ಆದ್ದರಿಂದ ಅವರು ಶಾಲೆಗೆ ಹೋಗಿ ವಿದ್ಯಾವಂತರಾದ್ದರಿಂದ ಬೇರೆ ಬೇರೆ ಉದ್ಯೋಗಗಳಿಗೆ ಅವರು ಹೋಗುವ ಹಾಗಾಯಿತು. ಅದರಿಂದ ಈ ಕೃಷಿ ಕುಟುಂಬ ಕೂಡ ಒಳ್ಳೆಯದಾಯಿತು. ಅವರು ಅದಕ್ಕೆ ಸರಿ ಉಳುವನೆ ಹೊಲದೊಡೆಯ ಅನ್ನೋಂಥ ಇದರಲ್ಲಿ ಇವರು ಸ್ವತಂತ್ರರು ಆದರು. ಸ್ವತಂತ್ರರಾದ್ದರಿಂದ ಏನಾಯ್ತು ಅಂತ ಹೇಳಿದ್ರೆ, ಅವರು ಬಿಟ್ಟು ಕೆಲಸ ಮಾಡೋ ತಪ್ಪಿ ಹೋಯಿತು. ಇಲ್ಲದಿದ್ದರೆ ಅವನಿಗೆ ವಿರಾಮ ಅನ್ನೋದೇ ಇಲ್ಲ. ಇವರ ಬಿಟ್ಟು ಕೆಲಸ ಮಾಡಿ ಅವ ಸೋತು ಸುಣ್ಣಾಗಿ ಹೋಗ್ತಾನೆ. ಇದರಿಂದ ಪಾರಾದರು. ಆಮೇಲೆ ಭೂಮಿಯನ್ನು ಮಾರದೇ ಇದ್ದರೂ ಕೂಡ ಯಾರು ಬಂದು ಕೇಳೋರಿಲ್ಲ, ನೀನು ಊಟ ಮಾಡಿದೆಯೋ ಇಲ್ಲೋ ಅಂತ ಕೇಳೋರು ಇಲ್ಲ. ಹಾಗಾಗಿ ಒಂದು ರೀತಿಯ ಸ್ವಾತಂತ್ರ್ಯ ಕೃಷಿಕರಿಗೂ ಬಂತು. ಅವರಿಗೆ ಈ ಯಕ್ಷಗಾನ ಮೊದಲಾದ ಈ ಡೇರೆ ಮೇಳಗಳೆಲ್ಲ ಹೆಚ್ಚಾದ್ರಿಂದ ಅವರಿಗೆ ಅಲ್ಲಿ ಒಂದು ಖಾಯಂ ಆದಂಥ ಕೆಲಸ ಕೂಡ ಸಿಕ್ಕಿತು. ಇದು ಒಂದು ಸ್ಥಿತ್ಯಂತರ. ಆಧುನಿಕ ಈ ಸನ್ನಿವೇಶದಲ್ಲಿ ಇನ್ನೊಂದಾದ ಬೆಳವಣಿಗೆ ಯಾವುದು ಅಂತ ಹೇಳಿದ್ರೆ, ಹೊಸತನ್ನು ಕೊಡಬೇಕು, ಹೊಸ ರೀತಿಯಲ್ಲಿ ನಾವು ಅಭಿನಯಿಸಿ ತೋರಿಸ್ಬೇಕು ಅನ್ನುವಂಥ ಒಂದು ತುಡಿತ ಈ ರಂಗದಲ್ಲಿ ಹುಟ್ಟಿದ್ದು.
ಒಂದು ದೃಷ್ಟಿಯಲ್ಲಿ ಕಲಾವಿದರು ಕೂಡ ಇದರಲ್ಲಿ ದೊಡ್ಡದಾದಂಥ ಪಾತ್ರ ವಹಿಸಿದ್ದಾರೆ. ಅದನ್ನು ಗಮನಿಸಿಕೊಂಡು ಅದರ ಸಾಧ್ಯತೆಯನ್ನು ಬೆಳೆಸಿಕೊಳ್ಳುವ ಅಂತ ಹೇಳಿಕೊಂಡು ಈ ಮೇಳದ ಯಜಮಾನರು ಕೂಡ ಒಂದು ಪರಿವರ್ತನೆಯನ್ನು ತರಲಿಕ್ಕೆ ನೋಡಿದರು. ಈ ಪರಿವರ್ತನೆ ಸುಮಾರು 1940 ಇಸ್ವಿಯಲ್ಲೇ ಶುರು ಆದಾಗೆ ನಾವು ಕಾಣ್ತೇವೆ. ಈ ಹಳೆ ಕಾಲದಲ್ಲಿ ಇದ್ದದ್ದು ಮರದ ಕೆತ್ತನೆ ಇರುವಂಥ ಆಭರಣಗಳು, ಕಿರೀಟ, ಎದೆ ಪದಕ ಇತ್ಯಾದಿಗಳ ಆಭರಣಗಳು ಮರದಿಂದ ಮಾಡಿ ಅದಕ್ಕೆ ಬೇಗಡೆಯನ್ನು ಅಂಟಿಸುವಂಥದ್ದು. ಈ ಬೆಗಡೆ ಅಂಟಿಸುವುದು ಆಗಾಗ ಕೆಲಸ ಇರುವಂಥದ್ದು, ಶ್ರಮದಾಯಕವಾದ್ದು. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಅಂದರೆ ಇದನ್ನು ಬದಲಿಸಬೇಕು ಅಂತ ಅವರು ಆಲೋಚನೆ ಮಾಡಿದ್ರು. ಆದರೆ ಇನ್ನೊಂದು ಮುಖ್ಯವಾದ ಕಾರಣ ಇದೆ. ಜನಸಂಖ್ಯೆ ಹೆಚ್ಚಾದ್ದರಿಂದ ದೊಡ್ಡ ಸಭೆ ಸೇರ್ಲಿಕ್ಕೆ ಶುರುವಾಗಿ ಹೆಚ್ಚು ಜನರಿಗೆ ಕಾಣಬೇಕು ಅನ್ನೋದಕ್ಕೆ 2 ಅಂಶಗಳು ಇಲ್ಲಿ ಪ್ರವೇಶ ಮಾಡಿದವು. ಒಂದನೆಯದು ಬೆಳಕು. ಮೊದಲು ದೀವಟಿಗೆ ಬೆಳಕಿನಲ್ಲಿ ಆಗ್ತಾ ಇದ್ದಿದ್ದು ಆಟ. ಸುಮಾರು 100 ಜನ ಅಂದರೆ ಭಾಳ ದೊಡ್ಡ ಸಭೆ. ಆಮೇಲೆ ಏನಾಯಿತು, ಅದರ ಸ್ಥಾನದಲ್ಲಿ ಜನ ಹೆಚ್ಚು ಬಂತು, ಅದರಲ್ಲಿ ಕಾಣುವುದಿಲ್ಲ ಅಂತ ಹೇಳಿದ ಕೂಡಲೇ ಗ್ಯಾಸ್ ಲೈಟ್ ಅಂತಂದರು, ಪೆಟ್ರೋಮ್ಯಾಕ್ಸ್ ಅಂತ ಹೇಳ್ತಾರಲ್ಲ ಅದು. ಅಲ್ಲಿ ಹೆಚ್ಚು ಪ್ರಖರ ಬೆಳಕು ಬಂತು, ಹೆಚ್ಚು ದೂರಕ್ಕೆ ಕಾಣಲಿಕ್ಕೆ ಸಾಧ್ಯ ಆಯಿತು, ಜನ ಸಂಖ್ಯೆ ಹೆಚ್ಚಾಯಿತು. ಆಮೇಲೆ ಒಂದೊಂದು ಆಟಕ್ಕೆ 1,000 ಜನ ಹೀಗೆಲ್ಲ ಆಗಲಿಕ್ಕೆ ಶುರು ಆಯಿತು. ಆ ಹೊತ್ತಿಗೆ ಡೈನಮೋ ಚಾಲಿತವಾಗಿ ವಿದ್ಯುತ್ ದೀಪಗಳು ಬಂದು ಅಲ್ಲಿ ಪ್ರಖರ ಬೆಳಕು ಬಂತು. ಅದಕ್ಕೆ ಸರಿಯಾಗಿ ದೂರಕ್ಕೆ ಜನ ಹರಡಿ ನಿಲ್ಲುವಾಗ ಅವ್ರಿಗೆ ಕೇಳಬೇಕು ಅನ್ನೋದಕ್ಕೋಸ್ಕರ ಮೈಕ್ ಅನ್ನು ತಂದರು. ಈ ಮೈಕ್ ಮತ್ತು ಬೆಳಕು ಇವೆರಡು ಈ ಒಂದು ಹೊಸ ಆಧುನೀಕರಣ ಅಂತ ಹೇಳಬೇಕು. ಯಕ್ಷಗಾನದ ಆಧುನೀಕರಣ ಅಂದರೆ ಅದು. ಅದಕ್ಕೆ ಬೇಕಾಗಿ ಎಲ್ಲ ಇದ್ದದನ್ನೆಲ್ಲ ಬದಲಾವಣೆ ಮಾಡಿ ಶುರು ಮಾಡಿದ್ರು. ಇದು ಜವಳಿ ಬಣ್ಣದಲ್ಲಿ, ವೇಷಭೂಷಣದಲ್ಲಿ ಎಲ್ಲ ಬದಲಾವಣೆ ಮಾಡಲಿಕ್ಕೆ ಶುರು ಆಯಿತು. ಇದರ ಬೆನ್ನಿಗೆ ಇವರಿಗೆ ಬಹಳ ದೊಡ್ಡ ಒಂದು ಸವಾಲಾಗಿ ಬಂದದ್ದು ಕಂಪನಿ ನಾಟಕಗಳು. ಪಾರ್ಸಿ ಮೂಲದ ಒಂದು ಚೌಕಟ್ಟಿನ ಒಳಗೆ ಅಲ್ಲಿ ಪಾತ್ರಗಳೆಲ್ಲ ನಿರ್ಮಾಣ ಆಗ್ತಿದ್ದು. ಅವರು ಒಳ್ಳೆ ರೀತಿಯಲ್ಲಿ ಒಂದು 2-2.5 ಗಂಟೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ರು ನಾಟಕದ ಮೂಲಕ. ನಾಟಕ ರಂಗದಲ್ಲಿ ವರದಾಚಾರ್ಯರು, ಆಮೇಲೆ ಈಚಿಂದ ಕುಬ್ಬಿ ವೀರಣ್ಣ ಕಂಪನಿಯವರು, ಇವರೆಲ್ಲ ಇಲ್ಲಿಗೆ ಬರ್ತಾಯಿದ್ರು. ಈ ಕರಾವಳಿಯಲ್ಲಿ ಎಲ್ಲ ಬಂದು ಅವರ ನಾಟಕವನ್ನು ಮಾಡ್ತಾಯಿದ್ರು. ಅದರಲ್ಲಿ ಅವ್ರು ಏನು ಮಾಡಿದ್ರಂದರೆ ನಾಟಕದ ಅಭಿನಯವನ್ನು ಹೆಚ್ಚು ಸಹಜತೆಗೆ ತರಲಿಕ್ಕೆ ಶುರು ಮಾಡಿದ್ರು. ಸಹಜ ಅಭಿನಯ ಹೇಗೆ ಸಮಾಜದಲ್ಲಿ ಹೇಗೆಲ್ಲ ಮಾತುಕತೆ ನಡೀತದೆ, ಕಿವಿಗೆ ಬೀಳ್ತದೆ, ಅದೇ ರೀತಿಯಲ್ಲಿ ಮಾತುಕತೆಯನ್ನು ಡೈಲಾಗ್ ಆಗಿ ತರುವಂಥದ್ದು. ಆಮೇಲೆ ವೇಷದಲ್ಲಿ ಕಿರೀಟದ ಎಲ್ಲ ಇದ್ದಲ್ಲಿ ಕಿರೀಟವನ್ನು ಕಳಚಿ ಬಿಟ್ಟ ಮಂಡೆಯಲ್ಲಿ ಬರುವಂಥದ್ದು. ಇದೆಲ್ಲ ಹೊಸತನವಾಗಿ ಕಂಡಿತು. ಜನರಿಗೆ ವಿಶೇಷ ಆಕರ್ಷಣೆ ಬಂತು. ಡಾಕ್ಟರ್ ಶಿವರಾಮ್ ಕಾರಂತ್ ಕೂಡ ಒಂದು ಕಡೆ ಹೇಳಿದ್ದಾರೆ, ನಮಗೆ ಈ ಹಳ್ಳಿಯ ಆಟಕ್ಕಿಂತ ಪಟ್ಟಣದ ನಾಟಕವೇ ಚೆನ್ನಾಗಿದೆ ಅಂತ ಕಂಡಿತು ಅಂತ ಹೇಳ್ತಾರೆ ಒಂದು ಕಡೆಯಲ್ಲಿ. ಅದು ನಿಜವಾಗಿ ಅದು ಈ ಸಮಾಜದ ಪ್ರಾತಿನಿಧಿಕ ಅಭಿಪ್ರಾಯ, ಅದು ಅವರ ಸ್ವಂತ ಅಭಿಪ್ರಾಯ ಮಾತ್ರ ಅಲ್ಲ. ಆ ಒಂದು ಟ್ರೆಂಡ್ ಬಂದಾಗ ಯಕ್ಷಗಾನ ಕಲಾವಿದರು ಕೂಡ ವೇಷದಲ್ಲಿ ದೊಡ್ಡ ಮಾರ್ಪಾಟು ಮಾಡಿ ಶುರು ಮಾಡಿ ಒಂದು ಅಲೌಕಿಕವಾದ ಒಂದು ವ್ಯಕ್ತಿತ್ವ ಅದು ಜನಸಾಮಾನ್ಯರ ರೀತಿಯ ಮಟ್ಟಕ್ಕೆ ಕಾಣಿಸ್ಬೇಕು ಅನ್ನುವಂತಹ ಒಂದು ಪರಿಕಲ್ಪನೆ ಬಂತು. ಅದು ಬಹಳ ದೊಡ್ಡ ಒಂದು ಕೇಡಾಯಿತು. ರಂಗದ ಇಡೀ ಬದಲಾವಣೆ ಅಲ್ಲಿ ಕಾಣಿಸಿದ್ದು. ಬಿಟ್ಟ ಮಂಡೆಯಲ್ಲಿ ರಾವಣ ಬರೋದು, ಇದೆಲ್ಲ ಬರಲಿ ಶುರು ಆಯಿತು. ಆಮೇಲೆ ನಾಟಕದವರು ಕೂಡ ಒಂದು ಕವಲು ದಾರಿ ಹಿಡಿದ್ರು. ಅವರಿಗೆ ಸಿನಿಮಾ ಎದುರಂಗಡಿ ಆಯಿತು. ಸಿನಿಮಾದಲ್ಲಿ ಎಲ್ಲವನ್ನು ಮನೆ ಅಂತ ಹೇಳಿದ್ರೆ ಇಡೀ ಮನೆಯೇ ತೋರಿಸ್ತಾರೆ. ನಮ್ಮಲ್ಲಿ ಸೆಟ್ಟಿಂಗ್ ಮಾಡೋದು, ನಾಟಕದಲ್ಲಿ ಆಗುವಾಗ ಸೆಟ್ಟಿಂಗ್ಸ್ ಮಾತ್ರ ತೋರಿಸಲ್ವಾ, ಅಲ್ಲಿ ಇಡೀ ಪೇಟೆಗೆ ಹೋಗಿ ಪೇಟೆಯನ್ನೇ ಚಿತ್ರೀಕರಣ ಮಾಡ್ತಾರೆ. ಅಂಥದ್ದು ಬಂದ ಕೂಡಲೇ ನಾಟಕದವರು ಸಹಜಾಭಿನಯಕ್ಕೆ ಹೆಚ್ಚು ಒತ್ತು ಕೊಟ್ಟರು.
ಹೆಚ್ಚು ಹೆಚ್ಚು ಸಾಮಾಜಿಕ ನಾಟಕಗಳು ಬರಲಿಕ್ಕೆ ಶುರುವಾಯಿತು. ಇದು ಬಂದ ಕೂಡಲೇ ನಮ್ಮ ಕಲಾವಿದರು ಕೂಡ ಅದೇ ಅವರನ್ನೇ ಕಾಪಿ ಮಾಡಿಕೊಂಡು ಬಿಟ್ಟ ಮಂಡೆಯಲ್ಲಿ ಬರಲಿಕ್ಕೆ ಶುರು ಮಾಡಿದರು. ಆಮೇಲೆ ಕೋಟಿ ಚೆನ್ನಯ್ಯ ಮೊದಲಾದ ಹೊಸ ಪ್ರಸಂಗಗಳು ಬಂದವು. ಪೌರಾಣಿಕ ಪದ್ಧತಿಯನ್ನು ಕೈಬಿಟ್ಟರು. ಆದರೆ ಅದು ದೇವಸ್ಥಾನ ಮೇಳಗಳೆಲ್ಲ ಮಾಡಿದೆ. ದೇವಸ್ಥಾನ ಮೇಳ ಇದು ಹೊಸದಾಗಿ ವಾಣಿಜ್ಯ ಪರವಾಗಿ ಕಟ್ಟಿದಂತಹ ಮೇಳಗಳು ಯಾವುದಿದ್ದು ಅವುಗಳು ಮಾತ್ರ ಇದನ್ನು ಮಾಡಿದೆ ಮೊದಲು. ಆದರೆ ಅನಂತರ ದೇವಸ್ಥಾನದ ಹೊರಡುವ ಮೇಳಗಳು ಕೂಡ ಇದೇ ಸಾಮಾಜಿಕ ಕಥಾನಕಗಳನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಇದು ಇಡೀ ಅದರ ಚೌಕಟ್ಟು, ಯಕ್ಷಗಾನ ಚೌಕಟ್ಟು ಏನಿದೆ ಅದು ಸಂಪೂರ್ಣ ಪಲ್ಲಟ ಆಗೋದಕ್ಕೆ ಕಾರಣ ಇದೆ. ಅಂತೂ ಒಟ್ಟಿನಲ್ಲಿ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ವಾಣಿಜ್ಯೀಕರಣ ಬಲವಾಗಿ ಬಲಿತು ಬಂತು. ಅದರಿಂದ ಕಲಾವಿದರಿಗೆ ಒಳ್ಳೆಯದಾಯಿತು, ಮೇಳದ ಯಜಮಾನರಿಗೆ ಒಳ್ಳೆಯದಾಯಿತು ಅಂತ ಮಾತು ಬಂತು. ಆದರೆ 70ರ ದಶಕದ ನಂತರ ಇಳಿಗಾಲ ಬಂದು ಎಷ್ಟು ಮಾಡ್ತಾರೆ ಇವರು? 20 ವರ್ಷ ಮಾಡ್ಬೋದು, 30 ವರ್ಷ ಮಾಡ್ಬೋದು. ನೋಡಿದ್ದನ್ನೇ ಹೇಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ? ಹೊಸ್ತು ಬರುವುದಿಲ್ಲ. ಆವಾಗ ಒಂದೊಂದೇ ಮೇಳ, ಅದು ಇದು ಡೇರೆ ಮೇಳ ಮುಚ್ಚಲಿಕ್ಕೆ ಶುರು ಆಯಿತು. ಬಹುಶಃ ಈಗ ಒಂದು ಮೇಳ ಮಾತ್ರ ಇದೆ, ಮತ್ತೆಲ್ಲ ಇಲ್ಲವಾಯಿತು. ದೇವಸ್ಥಾನಗಳಲ್ಲಿ ಹರಕೆ ಆಟಗಳು ಹೆಚ್ಚಾಗಲಿಕ್ಕೆ ಶುರು ಆಯಿತು. ಅಲ್ಲಿ ಮೇಳ ಹೆಚ್ಚಲಿಕ್ಕೆ ಶುರು ಆಯಿತು. ಮಂದರತಿ ಮೇಳದಲ್ಲಿ 4-5 ಮೇಳ ಆಯಿತು. ಈಚೆ ಕಟೀಲು ಮೇಳದಲ್ಲಿ ಈಗ 7ನೇ ಮೇಳವು ಶುರು ಆಗಿದೆ. ಅಂದರೆ ನಾವು ಆಧುನಿಕವಾಗಿ ಹೆಚ್ಚು ಸಂಪಾದನೆಯಾಗಿ ಸಮೃದ್ಧಿ ಹೆಚ್ಚಾಗ್ತಾ ಇದ್ದ ಹಾಗೆ ಮನುಷ್ಯನಿಂದ ಈಡೇರಿಸಲಾರದ ಕಷ್ಟಗಳು ಹೆಚ್ಚಾಗ್ತಾ ಇದ್ದಾವೆ ಅಂತ ಅರ್ಥ. ಅದಕ್ಕೋಸ್ಕರ ದೇವರನ್ನು ಮರೆಯ ಹೋಗೋದಲ್ವಾ? ಹೆಚ್ಚು ಹರಕೆಗಳು ಬರ್ತಾ ಇದ್ದಾವೆ. ಹಾಗಾಗಿ ಹೆಚ್ಚು ಸಂಖ್ಯೆಯಲ್ಲಿ ಮೇಳಗಳು ದೇವಸ್ಥಾನಗಳಲ್ಲಿ ಹೆಚ್ಚಾದವು. ಆದರೆ ಅಲ್ಲಿ ಕೂಡ ಈ ವೇಷಗಳ ಪಲ್ಲಟ ಮಾಡುವಂಥ ಈ ಕಲಾವಿದರ ಚಾಳಿ ಅದು ಬಲಿತ ಬಂದಿದೆ. ಯಾವುದನ್ನು ಒಂದು 1940ನೇ ಇಸ್ವಿಯಲ್ಲಿ ಮಾಡಿದ ಹಾಗೆ ಯಾವುದನ್ನು ನಮಗೆ ಇವತ್ತು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ನಾಟ್ಯದಲ್ಲಿಲ್ಲ, ಹಾಡುಗಾರಿಕೆಯಲ್ಲಿಲ್ಲ. ಆಮೇಲೆ ಎಲ್ಲ ಬಿಡಿ, ಮೀಸೆ ಗಡ್ಡ ಕಟ್ಟಿಕೊಳ್ಳೋದು ಕಲಾವಿದನ ಸ್ವಂತ ಖರ್ಚಿನಲ್ಲಿ ಆಗಿರುವಂಥದ್ದು ಹಿಂದೆ. ಅದು ಕೂಡ 40ನೇ ಇಸ್ವಿ ರೀತಿಯಲ್ಲಿ ಇರಬೇಕು ಅಂತನ್ನುವಂಥ ಕಲ್ಪನೆ ಅವರಲ್ಲಿಲ್ಲ. ಆಮೇಲೆ ಇದನ್ನು ಬೆಂಬಲಿಸುವುದಕ್ಕೆ, ಅಂದರೆ ಈ ಆಧುನೀಕರಣವನ್ನು ಬೆಂಬಲಿಸುವ ಒಂದು ವರ್ಗ ಇದೆ, ಸೌಲಭ್ಯ ಪ್ರಿಯರು. ಅವರಿಗೆ ಬೇರೆ ರಂಗ ಎಂಥದ್ದು ಗೊತ್ತಿಲ್ಲ. ಅವರು ತತ್ವ ಮಾತಾಡೋದು ಏನು? ಕಲೆ ಅನ್ನೋದು ನಿಂತ ನೀರ, ಅದು ನಿಂತ ನೀರು ಅಂದರೆ ಹಾಳಲ್ಲೋದು, ಅದು ಹರಿತಾ ಇರಬೇಕಲ್ವ? ಹರಿಯೋದಂದರೆ ಬದಲಾವಣೆ ಅಲ್ವಾ? ಬದಲಾವಣೆ ಬಹಳ ಮುಖ್ಯ ಅಲ್ವಾ? ಅಂತ ಈ ಉದ್ದುರುಟತನದ ಮಾತು ಇದು ನಿಜವಾಗಿ. ಆದರೆ ನಿಮಗೇನು ಬುದ್ಧಿ ಇಲ್ಲ, ಎಲ್ಲ ನಿಂತ ಹಾಗೆ ಯಾವುದೂ ಇಲ್ಲ, ಎಲ್ಲೋ ಬದಲಾವಣೆ ಆಗೋದು. ಆದರೆ ಇವ ಊಟ ಮಾಡೋದಕ್ಕೆ ಅನ್ನವನ್ನು ಬಿಡಲಿಲ್ಲ ಇದುವರೆಗೆ. ಮಸಾಲೆ ದೋಸೆ ಅದೇ ಆಗಬೇಕು, ಅದನ್ನು ಬಿಡಲಿಕ್ಕೆ ತಯಾರಿಲ್ಲ ಅವ. ಬದಲಾವಣೆ ಆದ್ದೆಂಥದ್ದು? ಬದಲಾವಣೆ ಆಗೋದು ಇವರ ಸೋಗಲಾಡಿತನ ಮಾತ್ರ. ಇದರಿಂದ ಏನಾಯಿತು? ನಾವು ಪ್ರಾರಂಭದಲ್ಲಿ ಏನು ಹೇಳ್ಕೊಂಡು ಬಂದದ್ದು, ಮಾರ್ಗ ಸಂಗೀತ ಹೇಗೆ ನಾಶ ಆಯಿತೋ ಅದೇ ರೀತಿಯಲ್ಲಿ ಯಕ್ಷಗಾನ ಕೂಡ ಸ್ವಲ್ಪವಾಗಿ ಬದಲಾವಣೆ ಆಗಿ ಈಗ ಇದು ಅವಸಾನದ ಅಂಚಿಗೆ ಬಂದಿದೆ ಅನ್ನೋದು ನಾವು ಗಮನಿಸಿದ ಅಂಶ. 1970ನೇ ಇಸವಿಯ ಅನಂತರ ಒಂದು ಜಾಗೃತಿಯ ಅಲೆ ಕೂಡ ಎದ್ದಿದೆ. ಮುಖ್ಯವಾಗಿ ಶಿವರಾಮ ಕಾರಂತರು ಎಬ್ಬಿಸಿದ ಅಲೆ ಅದು. ನಾವೆಲ್ಲ ಅವರ ಹಿಂದೆ ಹೋದವರು. ಏನು ಅಂತ ಹೇಳಿದ್ರೆ, ಇದು ಅಮೂಲ್ಯವಾದಂಥ ರಂಗಭೂಮಿ, ಇದಕ್ಕೆ ಇದರದ್ದೇ ಆದಂಥ ಚೌಕಟ್ಟಿದೆ. ಇದು ಇತರ ನಾಟಕಗಳ ಹಾಗೋ ಸಿನಿಮಾದ ಹಿಂದೆ ಹೋಗಬೇಕಾದ್ದು ಅಲ್ಲ. ಹೆಚ್ಚು ಹೇಳಿದ್ರೆ ನಾಟ್ಯಶಾಸ್ತ್ರ ಮೊದಲಾದ ಪ್ರಾಚೀನ ರಂಗಭೂಮಿಯ ಯಾವ ಲಕ್ಷಣಗಳೆಲ್ಲ ಇದ್ದಾವೆ ಅವುಗಳಿಗೆ ಸರಿಯಾದ ಲಕ್ಷ್ಯವನ್ನು ಅಂತ ಹೇಳಿದ್ರೆ ಪ್ರದರ್ಶನಗಳನ್ನು ಕೊಡುವಂತಹ ಯೋಗ್ಯತೆ ಇರುವುದು ಯಕ್ಷಗಾನದಂತಹ ಪಾರಂಪರ್ಯ ರಂಗಗಳಿಗೆ ಮಾತ್ರ ಅನ್ನುವ ಅರಿವು ಎಲ್ಲ ಕಡೆಯಲ್ಲಿ ಜಾಗೃತ ಆಯಿತು. ಆ ಮೂಲಕವಾಗಿ ಅನೇಕ ವಿದ್ವಾಂಸರು,
ಅದು ಕಾಲೇಜಿನ ಉಪನ್ಯಾಸಕರು ಅಥವಾ ಶಾಲೆಯ ಪಂಡಿತರು, ಕನ್ನಡ ಪಂಡಿತರು ಇವರೆಲ್ಲ ಜಾಗೃತರಾದರು. ಬಹಳವಾಗಿ ತಾಳಮದ್ದಲೆ ಕಲಾವಿದರು ಎದ್ದು ಬಂದರು. ಹಾಗೆ ಆ ದೃಷ್ಟಿಯಲ್ಲಿ ಒಂದು 70ನೇ ಇಸ್ವಿಯ ಈಚೆಗೆ ಒಂದು ಹೊಸ ಜಾಗೃತಿ ಬಂತು. ಆಮೇಲೆ ನನ್ನಂಥವರು ಅನೇಕರು ಪತ್ರಿಕಾ ರಂಗದಲ್ಲಿ ಯಕ್ಷಗಾನಕ್ಕೆ ವಿಶೇಷವಾದಂಥ ಒಂದು ಪ್ರಚಾರ ಇತ್ಯಾದಿಗಳನ್ನು ಕೊಟ್ಟರು. ಇದರಿಂದ ಒಂದು ಲೆಕ್ಕದಲ್ಲಿ ನಾಟಕ ಒಂದು ಸ್ವಲ್ಪ ಹಿನ್ನಡೆ ಕಂಡಿದೆ ಆ ವಿಷಯದಲ್ಲಿ. ಈ ಅಭಿವೃದ್ಧಿ, ಇದು ಒಂದು ರೀತಿಯಲ್ಲಿ ಅಭಿವೃದ್ಧಿಯಿಂದಾಗಿ ಹಳತನ್ನು ನಾವು ಬಿಸಾಡುವಂಥದ್ದಲ್ಲ, ಅದನ್ನು ಸಂಗ್ರಹಿಸಬೇಕು, ಅದನ್ನು ದಾಖಲೆ ಮಾಡಬೇಕು, ಅದನ್ನು ಕಲಿಬೇಕು ಅನ್ನುವಂಥ ಒಂದು ಅಲೆ ಕೂಡ ಎದ್ದಿತು. ಮುಖ್ಯವಾಗಿ ನಮ್ಮ ಮುಳೆ ಮಾವಲ್ ಭಟ್ರು ಹಳೆಯ ಬಣ್ಣದ ವೇಷಧಾರಿಗಳನ್ನು ಇಟ್ಟುಕೊಂಡು ಬೇರೆ ಬೇರೆ ಪಾತ್ರಗಳನ್ನು ಹಳೆಗಾಲದಲ್ಲಿ ಹೇಗೆ ಮಾಡ್ತಾ ಇದ್ರು ಅನ್ನೋದನ್ನು RRC ಉಡುಪಿ RRCಯಲ್ಲಿ ದಾಖಲೆ ಮಾಡಿದರು. ಅದಕ್ಕೆ ಪ್ರಚಾರ ಬಂತು. ಆ ಮೂಲಕವಾಗಿ ನೋಡಿ, ಕಟೀಲ್ನಲ್ಲಿ ಇವತ್ತು ಬಹಳ ಬಣ್ಣದ ವೇಷಗಳು ಇದ್ದಾವೆ. ಈಗ ಕೆಲವು ರಾವಣ, ಹಿರಣ್ಯಕಶಿಪು ಇದನ್ನೆಲ್ಲ ನಾಟಕ ವೇಷವಾಗಿ ಮಾಡಿದ್ದು ಅದು ಇನ್ನು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಬದಲಾವಣೆ ಆಯಿತು. ಆದರೂ ಅದು ಹೇಗಿತ್ತು ಅನ್ನೋದನ್ನು ದಾಖಲೆ ಮಾಡಿ ನಾವು ಇಟ್ಟಿದ್ದೇವೆ. ಅದಕ್ಕೆ ಪ್ರಚಾರ ಕೊಟ್ಟೆವು. ಆ ಮೂಲಕವಾಗಿ ಅನೇಕ ಬಣ್ಣದ ವೇಷದ ಕಲಾವಿದರು ಹೆಚ್ಚಾದರು. ಆ ಲೆಕ್ಕದಲ್ಲಿ ನೀವು ಗಮನಿಸಿರಬೇಕು. ಇದನ್ನು ರಿವೈವ್ ಮಾಡದೇ ಇದ್ದರೆ, ಇದನ್ನು ಉಳಿಸದೇ ಇದ್ದರೆ ನಾವು ಅನರ್ಘ್ಯವಾದ ಸಂಪತ್ತನ್ನು ಕಳ್ಕೊಂಡೇವೆ ಅಂತೇಳಿ ಅರ್ಥ. ಇದು ನನ್ನ ಇನ್ನೂ ಕೂಡ ಬಲವಾದ ಅಭಿಪ್ರಾಯ. ಈ ರಂಗವನ್ನು ಉಳಿಸುವುದು ಯಾಕೆ ಅಂತಂದರೆ, ನಮಗೆ ಆಧುನಿಕ ಯಾವುದೇ ಸಿನಿಮಾ ಒಂದು ನೀವು ಆಧುನಿಕ ಕಥೆ ಮಾಡಿದ ಕೂಡಲೇ ಅದಕ್ಕೆ ವಿರೋಧ ಬರ್ತದೆ. ಜಾತಿಯ ನೆಲೆಯಿಂದ ವಿರೋಧ ಬರ್ತದೆ, ಆಮೇಲೆ ವೃತ್ತಿ ಮೂಲದಿಂದ ವಿರೋಧ ಬರ್ತದೆ, ಆಮೇಲೆ ಬೇರೆ ಕೆಲವು ಕುಟುಂಬಗಳ ಜನರಿಂದ ವಿರೋಧ ಬರ್ತದೆ. ಯಾಕೆ? ಅವರನ್ನೇ ಗೇಲಿ ಮಾಡಿದ್ರು, ಅವರನ್ನೇ ಟೀಕೆ ಮಾಡಿದ್ರು ಅಂತ ಗೊತ್ತಾಗ್ತದೆ ಅಲ್ಲಿ. ಇದು ಈ ರಂಗಭೂಮಿ ಯಕ್ಷಗಾನದಂಥ ರೀತಿಯಲ್ಲಿ ಇದು ನಮ್ಮ ಕಥೆ ಅಲ್ಲ, ಇದು ತ್ರೇತಾಯುಗದ ಕಥೆ, ಇದು ದ್ವಾಪರ ಯುಗದ ಕಥೆ ಅನ್ನುವಂಥ ಒಂದು ಡಿಸ್ಟೆನ್ಸ್ ನಮ್ಮಲ್ಲಿ ಕ್ರಿಯೇಟ್ ಆಗ್ತದೆ ತನ್ನಷ್ಟಕ್ಕೆ. ಈ ಅಂತರವನ್ನು, ಈ ದೂರವನ್ನು ನಾವು ಉಳಿಸ್ಕೊಳ್ಬೇಕಾಗಿದ್ರೆ ನಮ್ಮ ಹಳೆಯ ಆ ವೇಷ ವ್ಯವಸ್ಥೆ, ಹಳೆಯ ರೀತಿಯಲ್ಲಿ ಮಾತಾಡುವ ರೀತಿ, ಅಲ್ಲಿಯ ಸ್ಥಾನಮಾನಗಳು, ಅಲ್ಲಿಯ ನಡವಳಿಕೆ, ಹೆಣ್ಣುಗಳು ಬರೀ ಸೀರೆ ಉಟ್ಕೊಂಡು ಹೆಣ್ಣಾದರೆ ಸಾಲದು. ಹಳೆಗಾಲದ ಒಬ್ಬ ಸ್ತ್ರೀ, ಅದು ಯಾರು, ಚೆನ್ನಮ್ಮ ಇರ್ಬೋದು, ಝಾನ್ಸಿ ರಾಣಿ ಇರ್ಬೋದು, ಅವಳು ಹೇಗೆ ನಡೆದಿರ್ಬೋದು ಇತ್ಯಾದಿ ರೀತಿಯಲ್ಲಿ ನಾವು ರಾಣಿಯರನ್ನು ಚಿತ್ರ ಮಾಡಬೇಕು. ಆ ರೀತಿಯಲ್ಲಿ ಆ ರಂಗವನ್ನು ಹಿಂದಿನ ಪರಿವೇಶಕ್ಕೆ ತೆಗೆದುಕೊಂಡು ಹೋಗುವುದುಂಟಲ್ಲ, ಇದು ನಮಗೆ ಬಹಳ ಮುಖ್ಯವಾದ ಕೆಲಸ. 1964ರ ಈಚೆಗೆ ಕೇಂದ್ರ ಸರ್ಕಾರದಿಂದಲೂ ರಾಜ್ಯ ಸರ್ಕಾರದಿಂದಲೂ ಯಕ್ಷಗಾನ ಕಲಾವಿದರನ್ನು ವಾರ್ಷಿಕವಾಗಿ ಒಬ್ಬೊಬ್ಬರನ್ನು ಆಯ್ಕೆ ಮಾಡಿ ಗೌರವಿಸುವಂಥ ಒಂದು ಪರಂಪರೆ ಬೆಳೆದು ಬಂದಿದೆ. ಆಮೇಲೆ 70-80ರ ನಂತರ ಯಕ್ಷಗಾನದ ಒಂದು ಅಕಾಡೆಮಿಯು ಸ್ಥಾಪನೆ ಆಯಿತು. ಆಮೇಲೆ ಮೊದಲು ಜಾನಪದ ಅಂತ ಶುರು ಆಯಿತು, ಜಾನಪದ ಮತ್ತು ಯಕ್ಷಗಾನ ಅಂತ ಶುರು ಮಾಡಿದರು. ಆಮೇಲೆ 2008ರಿಂದ ಯಕ್ಷಗಾನಕ್ಕೆ ಪ್ರತ್ಯೇಕವಾದಂಥ ಅಕಾಡೆಮಿ ಕೂಡ ಆಗಿದೆ. ಆದರೆ ಇದು ಏನಾಗಿದೆ ಅಂತ ಹೇಳಿದ್ರೆ, ಕಲಾವಿದರನ್ನು ಒಂದು ಕೌಲು ದಾರಿಗೆ ತಲುಪಿಸಿದೆ. ಏನು ಅಂತ ಹೇಳಿದ್ರೆ, ಅವರು ಮೊದಲು ನಮಗೆ ಏನನ್ನು ಮಾಡಿ ಸ್ವಾತಂತ್ರ್ಯ ಇದೆ ಅಂತ ಹೇಳಿದವರು ಸ್ವಲ್ಪ ತಮಗೆ ಜವಾಬ್ದಾರಿ ಕೂಡ ಇದೆ, ಹಳತನ್ನು ಉಳಿಸುವಂತಹ ಜವಾಬ್ದಾರಿ ಕೂಡ ಉಂಟು ಅನ್ನುವಂಥ ಒಂದು ಭಾವನೆ ಬರಲಿಕ್ಕೆ ಈ ಪ್ರಶಸ್ತಿಗಳು ಕಾರಣವಾದವು. ಹಾಗಾಗಿ ಅಲ್ಲಿ ಕೂಡ ರಿವೈವಲ್ ಅದರ ಒಳಗೂ ನಡೀತಾ ಇದೆ. ನಾವು ಎಲ್ಲವನ್ನೂ ಏಕಮುಖವಾಗಿ ಏನು ಹೇಳಿ ತಗ್ಗಿಗೆ ಉರುಳ್ತಾ ಇದೆ ಅಂತ ಅಲ್ಲೆಲ್ಲ, ಅಲ್ಲೆಲ್ಲ ತಡೆ ಉಂಟು, ಅಲ್ಲೆಲ್ಲ ತಡೆ ನಿಲ್ಲೋದೆಲ್ಲ ಉಂಟು. ಹಾಗಾಗಿ ಈ ಅಕಾಡೆಮಿಗಳು ಸರಿಯಾಗಿ ಕೆಲಸ ಮಾಡಿದರೆ ನನಗೆ ಕಾಣ್ತದೆ ಇದನ್ನು ಪುನಃ ಹಳೆಯ ರೂಪಕ್ಕೆ ತರಲಿಕ್ಕೆ ಖಂಡಿತ ಸಾಧ್ಯ ಇದೆ. ಅದಕ್ಕೆ ಒಂದು ಇಚ್ಛಾಶಕ್ತಿ ಬೇಕು,
ಆಮೇಲೆ ಈ ರಾಜಕೀಯದ ಅಂಶವನ್ನು ಸ್ವಲ್ಪ ಕಡಿಮೆ ಮಾಡಿ ಕೇವಲ ಕಲೆಗೆ ನಿಷ್ಠವಾದಂತಹ ಚಿಂತನೆ ಮತ್ತು ಪ್ರಯತ್ನ ಇದು ಅಕಾಡೆಮಿಲಿ ಕಾನ್ಸಂಟ್ರೇಟ್ ಆಗಬೇಕು ಅಂತ ನನ್ನ ಭಾವನೆ. ಅದು ಮಾಡಿದರೆ ಖಂಡಿತವಾಗಿಯೂ ಈ ಯಕ್ಷಗಾನ ಅನ್ನೋ ಸಂಪತ್ತೇನಿದೆ ಅದನ್ನು ಪುನಃ ಸೋರಿ ಹೋಗದ ಹಾಗೆ ಅಭಿವೃದ್ಧಿ ಆಗುವ ಹಾಗೆ ನಾವು ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿದಲ್ಲಿಗೆ ಈ ಭಾಗವನ್ನು ನಾವು ನಿಲ್ಲಿಸುವ. ಇದನ್ನು ಕೇಳಿದ್ದಕ್ಕೆ ನಿಮಗೆ ಕೃತಜ್ಞತೆ ಹೇಳ್ತೇನೆ. ನಮಸ್ಕಾರ.